ತಪ್ಪುಗಳಾಗ್ಬೋದು, ಎಲ್ಲರೂ ಕ್ಷಮಿಸಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಹರೇ ಕೃಷ್ಣ. ಓದುದ ಮಾತಾಜಿ ನಿನ್ನೆಯಿಂದಲ್ಲಿಂದ? ಓದೋಣ ಮಾತಾಜಿ, ಒಂದ್ ನಿಮಿಷ. ಶೇರ್ ಆಗುತ್ತೆ. ಅದು ಓದಿದೆ, ಸ್ವಲ್ಪ ಒಂದ್ ಪೇಜ್ ಓದಿ ಆಗಿದೆ. ನೀವು ಅದನ್ನು ಹೇಳಿ. ವಿವರಿಸ್ತೇನೆ. ವೈಕುಂಠದ ನಿವಾಸಿಗಳು ಅಲ್ಲಿಂದ ಹೇಳ್ಬೇಕು. ಹೌದು. ವೈಕುಂಠದ ನಿವಾಸಿಗಳು ಉಜ್ವಲ ಕಪ್ಪು ಮೈ ಬಣ್ಣವನ್ನು ಹೊಂದಿರುತ್ತಾರೆ. ಇದು ಐಹಿಕ ಪ್ರಪಂಚದಲ್ಲಿರುವ ಮಬ್ಬು, ಬಿಳಿ ಮತ್ತು ಕಪ್ಪು ಬಣ್ಣಗಳಿಂದ ಮೋಹಕವಾಗಿರುತ್ತದೆ ಮತ್ತು ಆಕರ್ಷಕವಾಗಿರುತ್ತದೆ. ಆಚೆ ಕಪ್ಪುನೂ ಅಲ್ಲ, ಈಚೆ ಬಿಳಿನೂ ಅಲ್ಲ. ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಇದೆ, ಎಣ್ಣೆ ಕಪ್ಪಿನವಳು, ಎಣ್ಣೆ ಕಪ್ಪು ಅಂತಾರೆ. ಎಣ್ಣೆ ಕಪ್ಪಿನವಳು ಶೃಂಗಾರ ಮಾಡಿ ಬಂದ ಮೇಲೆ ಬಿಳಿ ಬಿಳಿ ಬಣ್ಣದವಳು ನೋಡಿ ಹೋಗಿ ಬಾವಿಗೆ ಹಾಕ್ತಾಳೆ ಅಂತ. ಅಷ್ಟು ಚಂದ ಕಾಣ್ತಾರಂತೆ ಅವರು. ಅವರ ದೇಹಗಳು ಆಧ್ಯಾತ್ಮಿಕವಾಗಿರುವುದರಿಂದ ಐಹಿಕ ಪ್ರಪಂಚದಲ್ಲಿ ಅವಕ್ಕೆ ಸಮಾನವಾದವುಗಳಿಲ್ಲ. ಅವರು ಇಲ್ಲಿ ಐಹಿಕ ದೇಹಗಳೆಲ್ಲ, ಅದು ಆಧ್ಯಾತ್ಮಿಕ ದೇಹ, ಮತ್ತೆ ಅಂತ ದೇಹಕ್ಕೆ ಸಮಾನ ಅಂತೂ ಯಾವುದೂ ಇಲ್ಲ. ಉಜ್ವಲ ಮೋಡದ ಮೇಲೆ ಮಿಂಚು ಹೊಳೆದಾಗಿನ ಸೌಂದರ್ಯ ಅವರ ಸೌಂದರ್ಯವನ್ನು ಕೊಂಚಪಟ್ಟಿಗೆ ಸೂಚಿಸುತ್ತದೆ ಅಷ್ಟೇ. ಅದು ಎಷ್ಟು ಚಂದ ಇದೆ ಅಂದ್ರೆ, ಆ ಒಂದು ಮೋಡ, ಹೊಳೆಯುವ ಒಂದು ಮೋಡ, ಅದರ ಸೌಂದರ್ಯ ಎಷ್ಟಿದೆಯೋ ಅದನ್ನು ಹೋಲಿಸುತ್ತಂತೆ. ಅಷ್ಟೊಂದು ಚಂದ ಅವರು. ಸಾಮಾನ್ಯವಾಗಿ ವೈಕುಂಠ ನಿವಾಸಿಗಳು ಪೀತಾಂಬರವನ್ನು ಧರಿಸಿರುತ್ತಾರೆ. ಅವರ ದೇಹಗಳು ನಾಜೂಕಾಗಿಯೂ ಆಕರ್ಷಕವಾಗಿಯೂ ಇರುತ್ತದೆ. ಅದಂದ್ರೆ ಒಮ್ಮೆ ನೋಡಿದ್ರೆ ಇನ್ನೊಮ್ಮೆ ನೋಡೋಣ ಅಂತ ಗೋಪಿಕೆಯರು ಹೇಳ್ತಿದ್ರಲ್ಲ, ಕೃಷ್ಣನನ್ನು ನೋಡಿ ಅಯ್ಯೋ ನಮ್ಗೆ ಈ ಕಣ್ರೆಪ್ಪೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಒಮ್ಮೆ ಒಂದ್ ಸೆಕೆಂಡ್ ಮುಂಚೆ ಹೋಗುತ್ತೆ. ಅದನ್ನು ಅವರು ಸಹಿಸೋಲ್ಲ. ಅಷ್ಟು ಒಂದು ಸೆಳೆತ ಅವರ ರೂಪದಲ್ಲಿ. ಅವರ ಕಣ್ಣುಗಳು ಕಮಲ ಪುಷ್ಪಗಳ ದಳಗಳಂತಿರುತ್ತದೆ. ಪ್ರಭು ವಿಷ್ಣುವಿನಂತೆ ವೈಕುಂಠ ನಿವಾಸಿಗಳು ಚತುರ್ಭುಜರು. ಶಂಖ, ಚಕ್ರ, ಗದೆ ಮತ್ತು ಕಮಲ ಪುಷ್ಪಗಳನ್ನು ಅವರು ಹಿಡಿದಿರುತ್ತಾರೆ. ವಿಶಾಲವಾದ ಅವರ ಸುಂದರ ವೃಕ್ಷದ ತುಂಬಾ ಕಂಠಿಹಾರಗಳು ಅಲಂಕರಿಸಿರುತ್ತದೆ. ಎದೆಯಲ್ಲಿ ತುಂಬಾ ಹಾರಗಳು, ಎಂತೆಂಥದೋ ಹಾರಗಳು. ಅವುಗಳನ್ನು ಉಜ್ವಲವಾದ ವಜ್ರದಂತಹ ಲೋಹದಿಂದ ಮಾಡಿರುತ್ತಾರೆ. ಅತ್ಯಂತ ಬೆಲೆಬಾಳುವ ರತ್ನಗಳನ್ನು ಅವುಗಳಲ್ಲಿ ಖಚಿತಗೊಳಿಸಿರುತ್ತಾರೆ, ಅವುಗಳಲ್ಲಿ ಹುದುಗಿಸಿರುತ್ತಾರೆ. ಅದು ಫಳಫಳ ಅನ್ನುತ್ತೆ. ಐಹಿಕ ಪ್ರಪಂಚದಲ್ಲಿ ಇವು ಎಲ್ಲಿಯೂ ಸಿಗುವುದಿಲ್ಲ. ಅಂದ್ರೆ ಈ ಲೋಕದಲ್ಲಿ ಅಂತೂ ಖಂಡಿತ ಅದು ಸಿಗುವುದಿಲ್ಲ. ಅದನ್ನು ವರ್ಣನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಅಂತ ಒಂದು ಆಭರಣ ಧರಿಸಿರುತ್ತಾರೆ ಅವರು. ವೈಕುಂಠ ನಿವಾಸಿಗಳು ಸದಾ ಶಕ್ತಿಶಾಲಿಗಳಾಗಿದ್ದು ಥಳಿಸುತ್ತಿರುತ್ತಾರೆ. ಅವರಿಗೆ ಬೇಕಾದಷ್ಟು ಏನ್ ಬೇಕಾದ್ರೂ ಅಂತ ಶಕ್ತಿ ಇರುತ್ತೆ. ಮತ್ತೆ ಅವರು ಅಷ್ಟು ಒಂದು ಚಂದ ಇದ್ದಾರೆ. ಅವರಲ್ಲಿ ಕೆಲವರು ಕೆಂಪು ಹವಳ ಮಣಿಯಂತೆಯೂ, ಕೆಲವು ಜೀವಗಳನ್ನು ನೋಡಿದ್ರೆ ಕೆಂಪು ಹವಳದ ಕಲರ್ ಇರ್ತಾರೆ. ಕೆಲವರು ಬೆಕ್ಕಿನ ಕಣ್ಣುಗಳಂತೆಯೂ, ಬೆಕ್ಕಿನ ಕಣ್ಣು ರಾತ್ರಿ ನೋಡಿ ಅದು ಹೊಳೆಯುತ್ತೆ, ಹಾಗೆ ಕೆಲವರು ಆ ರೀತಿ ಹೊಳೆಯುತ್ತಿರ್ತಾರಂತೆ, ವಜ್ರಗಳು ಹೊಳೆಯುವಂಗೆ. ಆ ಬೆಕ್ಕಿನ ಕಣ್ಣು ವಜ್ರದಂತೆ ಹೊಳೆಯುತ್ತೆ, ನಮ್ಗೆ ಕಣ್ಣಿಗೆ ಹೊಡೆದಂಗೆ ಇರುತ್ತೆ ಅದು. ಕಮಲ ಪುಷ್ಪದಂತೆಯೂ ಮೈ ಬಣ್ಣವನ್ನು ಹೊಂದಿರುತ್ತಾರೆ. ಅಂತ ಒಂದು ಕಮಲ ಪುಷ್ಪದಂತೆ ಮತ್ತೇನು ಹವಳದಂತೆ ಮುತ್ತಿನಂತೆ ಈ ರೀತಿ ಅದನ್ನು ವರ್ಣಿಸ್ಲಿಕ್ಕೇನೆ ಸಾಧ್ಯವಿಲ್ಲ. ಇದು ನಾವು ನಿಜವಾಗ್ಲೂ ಇವರೆಲ್ಲ ಭಗವಂತನ ಸೇವಕರಂಗೆ ಇರುವವರು ಅಲ್ಲ. ಈ ಐಹಿಕದಲ್ಲಿ ಸೇವಕರನ್ನು ತಮ್ಮ ಹಾಗೆ ದನಿಗಳು ನೋಡ್ಲಿಕ್ಕೆ ರೆಡಿ ಇರ್ತಾರ? ಸೇವಕರಂತಾನೆ ಇರ್ಬೇಕು ಅಂತ. ಆದ್ರೆ ಈ ಭಗವಂತನ ಲೋಕದಲ್ಲಿ ಹಾಗಲ್ಲ. ಅವನು ತುಂಬಾ ಕರುಣಾಳು, ಮತ್ತೆ ಎಲ್ಲರನ್ನು ತನ್ನ ಮಕ್ಕಳಂಗೆ ತನ್ನ ಹಾಗೆ ಇರು ಹಾಗೆ ಅವನು ನೋಡ್ತಾನೆ. ಪ್ರತಿಯೊಬ್ಬರು ಅಮೂಲ್ಯ ರತ್ನಗಳಿಂದ ಖಚಿತವಾದ ಕರ್ಣಕುಂಡಲಗಳನ್ನು ಧರಿಸಿರುತ್ತಾರೆ. ಅವರು ತಲೆಯ ಮೇಲೆ ಹಾರಗಳಂತೆ ತೋರುವ ಹೂವಿನ ಕಿರೀಟವನ್ನು ಧರಿಸಿರುತ್ತಾರೆ. ಒಂದು ಕಾಲದಲ್ಲಿ ಹುಡುಗಿಯರೆಲ್ಲ ಚಂದ ಹೂವನ್ನು ಕಿವಿಗಿಡೋದು ಇದೆಲ್ಲ ಮುಂಚಿನ ಒಂದು ಯುಗದಲ್ಲಿ ಇತ್ತಂತೆ. ಅದು ಇನ್ನೂ ಚಂದ ಕಾಣೋದು. ಅವರ ಮೈ ಬಣ್ಣಕ್ಕೆ, ಅವರ ಆಕಾರಕ್ಕೆ ಹೊಂದುವಂತ ಹೂಗಳನ್ನು ಇಡ್ತಿದ್ರು. ತಲೆಗೆ ಅದೇ ರೀತಿ ಕಿರೀಟ ಮಾಡಿ ಇಡ್ತಿದ್ರು. ವೈಕುಂಠ ಲೋಕಗಳಲ್ಲಿ ವಿಮಾನಗಳಿವೆ, ಆದರೆ ಅವು ಕಿವಿ ಗಡಗಚ್ಚುವ ಬಡ್ ಶಬ್ದ ಖಂಡಿತ ಅದು ಮಾಡೋದಿಲ್ಲ. ಅದು ಮಂತ್ರದಿಂದ ಬರುವುದು. ಐಹಿಕ ಲೋಕದ ವಿಮಾನಗಳು ಸ್ವಲ್ಪವೂ ಸುರಕ್ಷಿತವಲ್ಲ. ಇಲ್ಲಿ ಈಗ ಇದೆ, ಒಂದು ತಿಂಗಳಿಗೊಮ್ಮೆ ಆದ್ರೂ ಎಲ್ಲಾದ್ರೂ ಕೇಳ್ತಾನೆ ಇರ್ತೀವಿ, ಅಲ್ಲಿ ಬಿತ್ತು ಇಲ್ಲಿ ಬಿತ್ತು, ಹಾಗಾಯ್ತು ಹೀಗಾಯ್ತಂತ. ಅವು ಯಾವುದೇ ಕ್ಷಣದಲ್ಲಿ ಕುಸಿತು ಬಿದ್ದು ನೆಲಕ್ಕಪ್ಪಳಿಸಬಹುದು. ಏಕೆಂದರೆ ಜಡ ವಸ್ತುವು ಎಲ್ಲಾ ರೀತಿಯಲ್ಲೂ ಅಪರಿಪೂರ್ಣ. ಜಡ ವಸ್ತುವಿನಿಂದ ಮಾಡಿದ್ದಾರೆ ಇವರು ವಿಜ್ಞಾನಿಗಳು. ಇದು ಖಂಡಿತ ಅಪರಿಪೂರ್ಣ, ಇದು ಪರಿಪೂರ್ಣ ಅಲ್ಲ. ಆದರೆ
ಪರವ್ಯೋಮದಲ್ಲಿ ಅಲ್ಲಿಯ ವಿಮಾನಗಳು ಆಧ್ಯಾತ್ಮಿಕ. ಅವು ಆಧ್ಯಾತ್ಮಿಕವಾಗಿಯೂ ಉಜ್ವಲ ಹಾಗೂ ಪ್ರಕಾಶಮಾನವಾಗಿರುತ್ತದೆ. ಈ ವಿಮಾನಗಳು ವ್ಯಾಪಾರದ ಉನ್ನತಾಧಿಕಾರಿಗಳನ್ನಾಗಲಿ, ರಾಜಕಾರಣಿಗಳನ್ನಾಗಲಿ, ಅಥವಾ ಯೋಜನಾ ಆಯೋಗದ ಸದಸ್ಯರನ್ನಾಗಲಿ, ಪ್ರಯಾಣಿಕರನ್ನಾಗಲಿ ಖಂಡಿತ ಇದು ಹೊತ್ತೊಯ್ಯುವುದಿಲ್ಲ. ಹೇಗೆಂದ್ರೆ, ಅಥವಾ ಸಾಮಾನು ಸರಂಜಾಮುಗಳನ್ನಾಗಲಿ ಇಲ್ಲವೇ ಅಂಚೆ ಚೀಲಗಳನ್ನಾಗಲಿ ಹೊತ್ತೊಯ್ಯುವುದಿಲ್ಲ. ಏಕೆಂದ್ರೆ ಅವೆಲ್ಲ ಅಲ್ಲಿ ಇರುವುದಿಲ್ಲ. ಈ ಅಗತ್ಯನೇ ಇಲ್ಲ ಅಲ್ಲಿ ಆ ಲೋಕದಲ್ಲಿ. ಈ ವಿಮಾನಗಳು ವಿಹಾರಯಾನಗಳಿಗೆ ಮಾತ್ರ ಸೀಮಿತ. ಇದು ವಿಹಾರ ತಿರ್ಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಮಾತ್ರ ಆ ವಿಮಾನಗಳು, ಅಲ್ಲಿ ಅಷ್ಟಕ್ಕೆ ಮಾತ್ರ ಅದು. ವೈಕುಂಠ ನಿವಾಸಿಗಳು ತಮ್ಮ ಸ್ವರ್ಗೀಯ ಸುಂದರ ಗಂಧರ್ವ ಸ್ತ್ರೀಯರಂತಹ ಪತ್ನಿಯರೊಡನೆ ಅವುಗಳಲ್ಲಿ ಯಾನ ಮಾಡುತ್ತಾರೆ. ಅವರಿಗೂ ಒಂಥರ ವಿಹಾರ ಮಾಡ್ಬೇಕು ಅಂತ ಮನಸ್ಸಾದಾಗ ಅವರ ಸುಂದರ ಗಂಧರ್ವ ಆ ಸ್ತ್ರೀಯರಿಗೆ ಹೋಲಿಕೆನೇ ಇಲ್ಲ. ಅವರು ಮಿಂಚಿನಂತೆ ಫಳಫಳಿಸ್ತಾರಂತೆ. ಅಂತ ಹೆಣ್ಣುಗಳ ಜೊತೆ ಇವರು ಯಾನ ಮಾಡ್ತಾರಂತೆ. ಅದರಿಂದ ಈ ವಿಮಾನಗಳು ವೈಕುಂಠದ ಹೆಣ್ಣು ಗಂಡುಗಳಿಂದ ತುಂಬಿದ್ದು ಪರವ್ಯೋಮದ ಸೌಂದರ್ಯವನ್ನು ವರ್ಧಿಸುತ್ತದೆ. ಅಲ್ಲಿ ನೋಡಿದ್ರೆ ಅಷ್ಟೊಂದು ಇವರು ಈಗ ಹೋಗುವುದು, ಅವರ ದೇಹದ ಒಂದು ರೂಪದ ಒಂದು ರಚನೆ ಮತ್ತೆ ವಿಮಾನ ಇದೆಲ್ಲ ನೋಡಿದ್ರೆ ಈ ಬಹಳ ಚಂದ, ಅಷ್ಟೊಂದು ಸೌಂದರ್ಯದಿಂದ ಅದು ತುಂಬಿದೆ ಅಂತೆ. ಅವರು ಎಷ್ಟು ಸುಂದರವಾಗಿದ್ದಾರೆ ಎಂದು ನಾವು ಊಹಿಸಿಕೊಳ್ಳಲಾಗುವುದಿಲ್ಲ. ನಮ್ಮ ಊಹನೆಗೆ ಖಂಡಿತ ಅದು ಸಾಧ್ಯ ಇಲ್ಲ. ಆದರೆ ಅವರ ಸೌಂದರ್ಯವನ್ನು ಆಕಾಶದಲ್ಲಿರುವ ಬೆಳ್ಳಿ ಮಿಂಚಿನ ಬಳ್ಳಿಗಳಿಂದ ಕೂಡಿದ ಮೋಡಗಳಿಗೆ ಹೋಲಿಸಬಹುದು. ಬೆಳ್ಳಿ ಅಂದ್ರೆ ಫಳ್ಳಂತ ಮಿಂಚು ಮಿಂಚುತ್ತಲ್ಲ, ಹಾಗೆ ಆಗುತ್ತೆ. ಆ ರೀತಿಯ ಒಂದು ಫಳಫಳ ಅಂತ ಮಿಂಚಿಕೊಂಡಿರ್ತಾರೆ ಅವರು. ಆ ರೀತಿ ಅದಕ್ಕೆ ಹೋಲಿಸಬಹುದು ಅವರನ್ನು. ವೈಕುಂಠದ ಪರವ್ಯೋಮವು ಸದಾ ಹೀಗೆ ಅಲಂಕೃತಗೊಂಡಿರುತ್ತದೆ. ಒಂದು ವಿಮಾನ ಹೋಯ್ತು ಅಂದ್ರೆ ಇನ್ನೊಂದು ಪಳ್ ಅಂತ ಹೋಗುತ್ತೆ. ಇದು ಅಂದ್ರೆ ಇದು ಈ ರೀತಿ ಒಂದು ಆ ಪರವ್ಯೋಮವು ಅಲಂಕೃತಗೊಂಡಿದೆ ಅಂತೆ. ದೇವೋತ್ತಮನ ಆಂತರಿಕ ಶಕ್ತಿಯ ಪೂರ್ಣ ಸಮೃದ್ಧಿಯು, ಅಂದ್ರೆ ಇದೆಲ್ಲ ಅವನ ಆಂತರಿಕ ಶಕ್ತಿಯ ಪೂರ್ಣ ಒಂದು ಐಶ್ವರ್ಯ, ಅವನ ಐಶ್ವರ್ಯ ಅದು. ಅಂದ್ರೆ ಅಲ್ಲಿ ಐಶ್ವರ್ಯಕ್ಕೆ ಯಾವ ಕೊರತೆಯೂ ಇಲ್ಲ. ಅಲ್ಲಿ ತುಂಬಿ ತುಳುಕಾಡುವ ಐಶ್ವರ್ಯವಿದೆ. ಸದಾ ವೈಕುಂಠ ಲೋಕದಲ್ಲಿ ದೇದೀಪ್ಯಮಾನವಾಗಿರುತ್ತದೆ. ತುಂಬಿ ತುಳುಕುವ ಐಶ್ವರ್ಯ ಯಾವಾಗ ನೋಡಿದ್ರು ಅಲ್ಲಿ ದೇದೀಪ್ಯಮಾನ, ಬಹಳ ಪ್ರಜ್ವಲವಾಗಿ ಉರಿತಿದೆ ಅಲ್ಲಿ ಐಶ್ವರ್ಯ ದೇವತೆಯರು ದೇವೋತ್ತಮ ಪುರುಷನ ಪಾದ ಕಮಲಗಳನ್ನು ಸೇವಿಸುವುದರಲ್ಲಿ ತೀವ್ರವಾಗಿ ಮಗ್ನರಾಗಿರುತ್ತಾರೆ. ಐಶ್ವರ್ಯ ಭಕ್ತಿಯ ದೇವತೆಯವರು, ಅವರೆಲ್ಲ ಭಕ್ತಿ ಮಾಡಿ ಭಕ್ತಿಯಲ್ಲಿ ಪರಿಶುದ್ಧರಾಗಿ ಅಲ್ಲಿ ಹೋಗಿ ಸೇರಿದವರು. ಅವರು ಸದಾ ಭಗವಂತನ ಸೇವೆಯಲ್ಲಿ ಮಗ್ನನಾಗಿರುತ್ತಾರೆ. ಅವರಿಗೆ ಇನ್ಯಾವುದು ಬೇಕಿಲ್ಲ. ಆ ಚಂದದ ನೋಟ, ಆ ಒಂದು ಚಂದವನ್ನು ಸವಿಯುವ ಬಗೆ, ಅವನನ್ನು ನೆನೆಯುವ ಇದೇ ಇರುವುದವರಿಗೆ. ಈ ಐಶ್ವರ್ಯ ದೇವತೆಯರು ತಮ್ಮ ಸಖಿಯರೊಡಗೂಡಿ ಸದಾ ದಿವ್ಯಾನಂದದ ಹಬ್ಬದ ವಾತಾವರಣವನ್ನು ಅಲ್ಲಿ ಉಂಟು ಮಾಡುತ್ತಾರೆ. ಇವರ ಚಂದ ಮತ್ತೆ ಇವರ ಸಖಿಯರು, ಇವರಿಗೆ ಸಹಾಯ ಮಾಡುವ ಸಖಿಯರು ಇರ್ತಾರೆ. ಅವರಲ್ಲಿ ಇವರಿಗೆ ಯಾವಾಗ ನೋಡಿದ್ರು ಅಲ್ಲಿ ಹಬ್ಬದ ವಾತಾವರಣ ಮತ್ತೆ ಅಲ್ಲಿ ಸಂತೋಷ ಮಾತ್ರ ಇದೆ. ಸದಾ ಪ್ರಭುವಿನ ಮಹಿಮೆಗಳನ್ನು ಕೊಂಡಾಡುತ್ತಾ ಹಾಡುತ್ತಿರುವ ಅವರು ಒಂದು ಕ್ಷಣವೂ ಮೌನವಾಗಿರುವುದಿಲ್ಲ. ಅಂದ್ರೆ ಅಲ್ಲಿ ಸಂತೋಷವೇ ಒಂಥರ ಸಂತೋಷವೇ, ಹಾಸ್ಯ ಸಂತೋಷ, ಒಂಥರ ಬಹಳ ಒಂದು ಗಂಭೀರ ಒಂದು ಅಲ್ಲಿ ಒಂದು ಆ ಸಂತೋಷಕ್ಕೆ ಮೇರೆಯೇ ಇರುವುದಿಲ್ಲ. ಅಲ್ಲಿ ಎಲ್ಲದಕ್ಕೂ ಅಲ್ಲಿ ಅಂತ ಹೋಲಿಕೆನೂ ಇಲ್ಲ, ಮೇರೇನೂ ಇಲ್ಲ. ಪರವ್ಯೋಮದಲ್ಲಿ ಅನಂತ ವೈಕುಂಠಗಳಿವೆ. ಇಂಥವು ಎಷ್ಟೋ ವೈಕುಂಠ ಲೋಕ ಇದೆ. ಐಹಿಕ ವ್ಯೋಮದಲ್ಲಿರುವ ಐಹಿಕ ಲೋಕಗಳಿಗೆ ಹೋಲಿಸಿದರೆ ಇವುಗಳು 3ರಷ್ಟಿವೆ. ಇಲ್ಲಿ ಈ ಐಹಿಕ ಲೋಕದಿಂದ 3 ಪಟ್ಟು ಹೆಚ್ಚು ಅಲ್ಲಿದೆ. ಹೀಗೆ ಬಡಪಾಯಿ ಐಹಿಕವಾದಿಯು ದೇವರ ಸೃಷ್ಟಿಯಲ್ಲಿ ಅತ್ಯಂತ ನಗಣ್ಯವಾದ ಈ ಭೂಲೋಕದಲ್ಲಿ ರಾಜಕೀಯ ಮೇಲಾಟಗಳಲ್ಲಿ ಮಗ್ನನಾಗಿದ್ದಾನೆ. ಈ ಭೂಲೋಕದಲ್ಲಿ ಈ ಮನುಷ್ಯ ಅವರಿಗೆ ಹೋಲಿಸಿದರೆ ಯಾವುದು ಗಣ್ಯನೇ ಅಲ್ಲ, ಇದು ನಗಣ್ಯ ಇವನು. ಆದ್ರೆ ಇಲ್ಲಿದ್ದು ಇವರಿಗೇನು ರಾಜಕೀಯದ್ದು, ಅದರಲ್ಲಿ ಅವರು ಸೋತ್ರು ಇವ್ರು ಗೆದ್ರು, ನಾವು ಅವರನ್ನ ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು, ಇದ್ರಲ್ಲೇ ಬಿದ್ದಿದ್ದಾರೆ. ಭೂಲೋಕವನ್ನು ಕುರಿತು ಹೇಳುವುದೇನು? ಕ್ಷೀರ ಪಥಗಳಾದ್ಯಂತ್ಯವಿರುವ ಅಸಂಖ್ಯಾತ ಗ್ರಹಗಳಿಂದ ಕೂಡಿದ ಬ್ರಹ್ಮಾಂಡವನ್ನು ಸಾಸಿವೆ ಮೂಟೆಯಲ್ಲಿರುವ ಒಂದು ಕಾಲಿಗೆ ಹೋಲಿಸಬಹುದು. ಈಗ ನಮ್ಮ ಬ್ರಹ್ಮಾಂಡ ಅಂದ್ರೆ ಈ ಗೋಣಿ ಚೀಲದಲ್ಲಿರುವ ಫುಲ್ ಗೋಣಿ ಚೀಲದಲ್ಲಿ ಸಾಸಿವೆ ಕಾಳಿದೆ, ಅದರ ಒಂದು ಸಾಸಿವೆ ಕಾಳು. ಆ ಒಂದು ಸಾಸಿವೆ ಕಾಳಲ್ಲಿ ಭಾರತ ದೇಶದಲ್ಲಿ ಈಗ ನಾವುಗಳು ಒಂದು ರಾಜ್ಯದಲ್ಲಿ ಒಂದು ಮೂಲೆಯಲ್ಲಿ ನಾವು ಒಂದು ಅಣುವೂ ಅಲ್ಲ. ಆ
ಅಷ್ಟು ಚಿಕ್ಕ ಒಂದು ದೇಹಕ್ಕೆ ಅದು ಎಷ್ಟು ಒಂದು ನಾನು ನನ್ನ ಒಡೆತನ ಅಂತ ನಾವು ನೆನೆಸ್ಕೋತೇವೆ. ಇದು ಅವನಿಗೆ ನಗಣ್ಯ ಯಾವುದು ಇದಲ್ಲ. ಆದರೆ ಬಡೆಪಾಯ ಐಹಿಕವಾದಿಯು ಇಲ್ಲಿ ಸೌಲಭ್ಯ ಪೂರ್ಣವಾಗಿ ವಾಸಿಸಲು ಯೋಜನೆಗಳನ್ನು ಹಾಕುತ್ತಾನೆ. ಇವನಿಗೆ ಗೊತ್ತಿಲ್ಲ, ಇವನೇನು ಇಲ್ಲಿ ಎಲ್ಲ ಸೌಲಭ್ಯವೂ ನನ್ಗೆ ಬೇಕು, ನನ್ಗೆ ಬೇಕು, ನನ್ಗೆ ಬೇಕು, ಅದೆಲ್ಲವನ್ನು ಇವನು ಹಾಗಾಗ್ಬೇಕು, ಇನ್ನು ಸ್ವಲ್ಪ ಸಮಯ ಆಗ್ಬೇಕು, ಹೀಗಾಗ್ಬೇಕು, ಅವನನ್ನು ಸೋಲಿಸ್ಬೇಕು, ಅವರಿಗಿಂತ ನಾನ್ ಚೆನ್ನಾಗಿರ್ಬೇಕು, ಇಂಥ ಯೋಜನೆಗಳೆಲ್ಲ ಹಾಕ್ತಿರ್ತಾನೆ. ಇದೆಲ್ಲ ಈ ರೀತಿ ಆಲೋಚನೆ ಮಾಡಿದ್ರೆ, ಇದು ತಿಳಿದ್ರೆ ಅವನು ಗೆದ್ದ ಹಾಗೆ. ಆದ್ರೆ ಅದನ್ನ ಅವರು ಆಲೋಚನೆನೇ ಮಾಡೋಲ್ಲ. ಹೀಗೆ ತನ್ನ ಅಮೂಲ್ಯವಾದ ಮಾನವ ಶಕ್ತಿಯನ್ನು ಖಂಡಿತವಾಗಿಯೂ ಹತಾಶೆಯು ಶತಸಿದ್ಧವಾದದರಲ್ಲಿ ವ್ಯರ್ಥ ಮಾಡುತ್ತಾನೆ. ಖಂಡಿತ ಇದರಲ್ಲಿ ಏನಾದ್ರೂ ಲಾಭ ಇದೆಯಾ? ಇಲ್ಲ. ಈ ಒಂದು ಚಿಕ್ಕ ಒಂದು ಆಧ್ಯಾತ್ಮಿಕ ಕಿಡಿಗೆ ಹೊರ ಆವರಣ ಬಂದು ಇಲ್ಲಿ ಬಂದು ನಾವಿದ್ದೇವೆ. ಯಾಕೆ ಬಂದಿದ್ದೇವೆ? ಇದು ನಮ್ಗೆ ಶಾಶ್ವತನ? ಈ ನಾಟಕದಲ್ಲಿ ನಾವು ಎಷ್ಟು ದಿನ ಪಾಠ ಮಾಡೋದು? ಈ ಬಂಧುಗಳೆಲ್ಲ ಯಾರು? ಇದೆಲ್ಲ ಯಾರು ಯಾವಾಗ್ಲೂ ಆಲೋಚನೆ ಮಾಡೋದಿಲ್ಲ. ವ್ಯವಹಾರದ ಊಹಾಪೋಹಗಳಲ್ಲಿ ಅವನು ತನ್ನ ಸಮಯವನ್ನು ವ್ಯರ್ಥ ಮಾಡುವುದರ ಬದಲು ಸರಳ ಜೀವನ ಮತ್ತು ಉನ್ನತ ಆಧ್ಯಾತ್ಮಿಕ ಚಿಂತನದ ಬದುಕನ್ನು ಹುಡುಕಿಕೊಳ್ಳಬೇಕು. ಅಂದ್ರೆ ನಮ್ಮ ಪ್ರಭುಜಿಗಳು ಯಾವಾಗ್ಲೂ ಹೇಳ್ತಿದ್ರು, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ. ಆ ರೀತಿ ನಮ್ಮ ಈ ಒಂದು ಆಧ್ಯಾತ್ಮಿಕದ ಚಿಂತನೆಯ ಅಂದ್ರೆ ಆ ಒಂದು ಆಧ್ಯಾತ್ಮಿಕದ ಚಿಂತನೆ ಅಂದ್ರೆ ಯಜ್ಞ ಒಂಥರ. ಅದರಲ್ಲಿ ನಮ್ಮ ಬದುಕನ್ನು ನಾವು ಹುಡುಕಿಕೊಳ್ಬೇಕು. ಆದ್ರೆ ನಾವು ಮೇಲೆ ಮೇಲೆ ಹೋಗ್ಬೋದು, ಪಾಸ್ ಆಗುತ್ತಾ ಹೋಗ್ಬಹುದು. ಹೀಗೆ ಅವನು ನಿರಂತರ ಐಹಿಕ ವಿಶ್ರಾಂತ ಜೀವನದಿಂದ ತನ್ನನ್ನು ಅವಿಶ್ರಾಂತ ಜೀವನದಿಂದ ತನ್ನನ್ನು ರಕ್ಷಿಸಿಕೊಳ್ಳಬಹುದು. ಇಲ್ಲಿ ಎಷ್ಟು ತಿರುಗುದು, ಇದೊಂದು ಕೆಲಸ. ನಾವು ಮಾಡಿದ ತಪ್ಪಿಗೆ ದೇವರು ಕೊಟ್ಟ ಶಿಕ್ಷೆ. ಈ ಶಿಕ್ಷೆ ಪುನಃ 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 ಯಾಕೆ? ಇದಕ್ಕೆ ವಿಶ್ರಾಂತಿಯೇ ಇಲ್ವಾ? ಇದಕ್ಕೆ ವಿಶ್ರಾಂತಿ ಕೊಟ್ಟು ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು. ಹೇಗೆ ನಾವು ಆಧ್ಯಾತ್ಮಿಕಕ್ಕೆ ಹೋಗ್ಬೇಕು, ನಮ್ಮ ಒಳ ಅರಿವನ್ನು ನಾವು ತಿಳ್ಕೊಬೇಕು. ಒಬ್ಬ ಐಹಿಕವಾದಿಯು ಆಧುನಿಕ ಐಹಿಕ ಸೌಲಭ್ಯಗಳನ್ನು ಉಪಭೋಗಿಸಬೇಕೆಂದು ಬಯಸಿದರು. ಐಹಿಕವಾದಿಗೆ ಈಗ ಎಲ್ಲರಿಗೂ ನಮ್ಗೆ ಇಲ್ಲಿ ಈ ಭೂಲೋಕದಲ್ಲಿ ಏನೆಲ್ಲ ಒಳ್ಳೊಳ್ಳೆ ಸೌಲಭ್ಯ ಬೇಕಾ ಅದೆಲ್ಲ ಬಯಸ್ತೇವೆ ಎಲ್ರು. ಅಂತ ಬಯಕೆ ಅವನಿಗೆ ಇದ್ರೂ ಭೂಮಿಯಲ್ಲಿ ಲಭ್ಯವಿರುವುದಕ್ಕಿಂತ ಹೆಚ್ಚು ಅಭಿವೃದ್ಧಿ ಹೊಂದಿದ ಐಹಿಕ ಸುಖಗಳನ್ನು ಅನುಭವಿಸಲು ಸಾಧ್ಯವಾಗುವಂತಹ ಲೋಕಗಳಿಗೆ ತನ್ನನ್ನು ವರ್ಗಾಯಿಸಿಕೊಳ್ಳಬಹುದು. ಈಗ ಅವನಿಗೆ ಅಷ್ಟು, ನಮ್ಗೆ ಯಾರಿಗಾಗ್ಲಿ ನಮ್ಗೆ ಐಹಿಕ ಈ ಭೋಗಗಳನ್ನು ತುಂಬಾ ಸವಿಬೇಕು, ನಾನು ಹಾಗಿರ್ಬೇಕು ಹೀಗಿರ್ಬೇಕಂತ ಬಯಸೋನು ಅಲ್ಲಿಗೆ ಹೋಗ್ಬೋದು. ಆ ರೀತಿ ಸುಖವನ್ನು ನಾವು ಪಡ್ಕೊಳ್ಬಹುದು. ಹೇಗೆ ಅಂತ ಇಲ್ಲಿ ಹೇಳ್ತಾರೆ. ಇದಕ್ಕೆ ಉತ್ತಮ ಯೋಜನೆ ಎಂದರೆ ಈ ದೇಹವನ್ನು ತೊರೆದ ಮೇಲೆ ಪರವ್ಯೋಮಕ್ಕೆ ಹಿಂತಿರುಗಲು ತನ್ನನ್ನು ಸಿದ್ಧಪಡಿಸಿಕೊಳ್ಳುವುದು. ಈ ದೇಹ ಅಂತೂ ಶಾಶ್ವತ ಖಂಡಿತ ಅಲ್ಲ. ಅವತಾರ ಪುರುಷರಿಗೂ ಇಲ್ಲಿ ಸಾವು ಇದೆ, ಅದು ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ನಾವೇನ್ ಮಾಡ್ಬೇಕು? ನಮ್ಗೆ ಎಲ್ಲ ಐಹಿಕ ಸೌಲಭ್ಯಗಳನ್ನು ಬೇಕು. ಈಗ ನಾವೇನ್ ಮಾಡ್ಬೇಕು? ನಾವು ಸತ್ತ ನಂತರ ನಾವು ಅಂತ ಒಂದು ಪಡೆಯುವ ಒಂದು ಪರವ್ಯೋಮಕ್ಕೆ ಹೋಗಲು ನಾವು ಸಿದ್ಧ ಮಾಡ್ಬೇಕು. ಇಲ್ಲೇ ನಾವು ಅದಕ್ಕೆ ಎಲ್ಲ ಬೇಕಾದನ್ನು ಸಿದ್ಧ ಮಾಡ್ಕೊಳ್ಬೇಕು, ಕಲಿಬೇಕು. ಆದರೆ ವ್ಯಕ್ತಿಯು ಐಹಿಕ ಸೌಲಭ್ಯಗಳನ್ನು ಅನುಭವಿಸಲೇಬೇಕು ಎಂದು ಕೃತಾನಿಶ್ಚಯನಾಗಿದ್ದರೆ, ಖಂಡಿತ ನನ್ಗೆ ಇದೆಲ್ಲ ಸುಖಗಳನ್ನು ನಾನು ಇನ್ನೂ ಬಯಸ್ಬೇಕು ಎಂಬ ಒಂದು ಅವನು ಗಟ್ಟಿಯಾಗಿ ನಿಶ್ಚಯ ಮಾಡಿದ್ರೆ, ಯೋಗ ಶಕ್ತಿಯನ್ನು ಉಪಯೋಗಿಸಿಕೊಂಡು ಐಹಿಕ ವ್ಯೋಮದಲ್ಲಿರುವ ಇತರ ಗ್ರಹಗಳಿಗೆ ತನ್ನನ್ನು ವರ್ಗಾಯಿಸಿಕೊಳ್ಳಬಹುದು. ಈಗ ಯೋಗಿಗಳು ಏನೆಲ್ಲ ಮಾಡ್ತಾರೆ? ಎಲ್ಲನೂ ಮಾಡ್ತಾರೆ. ಯೋಗಿ ಅಂದ್ರೆ ಅವರಿಗೆ ಶಾಶ್ವತ ಅಲ್ಲದಿದ್ರು ಆ ರೀತಿಯಲ್ಲಿ ಅವರು ಈ ಐಹಿಕ ಭೋಗಗಳನ್ನು ಅನುಭವಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಇದು ವ್ಯೋಮದಲ್ಲಿರುವ ಇತರ ಗ್ರಹಗಳಿಗೆ ತನ್ನನ್ನು ವರ್ಗಾಯಿಸಿಕೊಳ್ಳಬಹುದು. ಗಗನಗಾಮಿಗಳ ಆಟಿಕೆಯಂತ ಆಕಾಶನೌಕೆಗಳು ಕೇವಲ ಮಕ್ಕಳ ಮನರಂಜನೆಯ ಆಟಿಕೆಯಂತ ವಸ್ತುಗಳು. ಈಗ ಗಗನಗಾಮಿಗಳು ವಿಮಾನ ಇದೆ, ರಾಕೆಟ್ ಇದೆ, ಇದೆಲ್ಲ ಏನು? ಸಣ್ಣ ಸಣ್ಣ ಮಕ್ಕಳಿಗೆ ಸಣ್ಣ ವಿಮಾನ ಕೊಡ್ತೇವೆ, ಆಟಿಕೆ ಕೊಡ್ತೇವೆ, ಹಾಗೆ. ಅದರಿಂದ ಏನು ನಮ್ಗೆ ಪ್ರಯೋಜನ ಇಲ್ಲ. ಈ ಉದ್ದೇಶಕ್ಕೆ ಅವು ಉಪಯೋಗವಿಲ್ಲ. ಅಷ್ಟಾಂಗ ಯೋಗವು ಅಂದ್ರೆ ಅಷ್ಟಸಿದ್ಧಿ ಈಗ ಇವನಿಗೆ ಹನುಮನಿಗೆಲ್ಲ ಹೇಳ್ತಾರೆ, ಅಷ್ಟಸಿದ್ಧಿಯಿಂದ ಇದು ಸಾಧ್ಯ ಅಂತೆ. ಅಷ್ಟಾಂಗ ಯೋಗವು ಪ್ರಾಣವಾಯು ಸಂಚಾರವನ್ನು ನಿಯಂತ್ರಿಸುವ ಐಹಿಕವಾದಿಯ ಕಲೆ. ಐಹಿಕ ಅಂದ್ರೆ ಅದು ಎಂಥ ಒಂದು ಆಧ್ಯಾತ್ಮಿಕಗಳು ವಿದ್ಯೆ ಇದೆ ಅಂದ್ರೆ ಅದು ಬಲ್ಲವನೇ ಬಲ್ಲ. ನಮ್ಗಳು ಅದರದ್ದು ಸಾಸಿವೆ ಕಾಲಿನಷ್ಟು ನಾವು ತಿಳಿದಿಲ್ಲ.
ಅದು ಈ ಪ್ರಪಂಚದಲ್ಲಿ ಆಧ್ಯಾತ್ಮಿಕತೆಯಲ್ಲೂ ಅದೆಷ್ಟೋ ವಿದ್ಯೆಗಳಿವೆ. ಯಾವ ಯಾವ ಲೋಕಕ್ಕೇನೋ ಯೋಗಿ ಬಯಸಿದ್ರೆ ಹೋಗ್ಬಹುದು. ಅದೊಂದು ಕಲೆ, ಅದನ್ನು ಕಲಿಬೇಕು, ಅದರಲ್ಲಿ ಪ್ರಾವೀಣ್ಯತೆ ಪಡೆಯಬೇಕು. ಇದರಲ್ಲಿ ಪ್ರಾಣವಾಯುವನ್ನು ಹೊಟ್ಟೆಯಿಂದ ನಾಭಿಗೆ, ನಾಭಿಯಿಂದ ಹೃದಯಕ್ಕೆ, ಹೃದಯದಿಂದ ಗ್ರೀವಾಸ್ಥಿಗೆ, ಅಲ್ಲಿಂದ ಕಣ್ಣುಗುಡ್ಡೆಗಳಿಗೆ, ಅಲ್ಲಿಂದ ಉಪಮಸ್ತಿಷ್ಕಕ್ಕೆ, ಅಲ್ಲಿಂದ ಯಾವುದೇ ಅಪೇಕ್ಷಿತ ಲೋಕಕ್ಕೆ ವರ್ಗಾಯಿಸುತ್ತಾರೆ. ಹೇಗೆ ಹೋಗ್ತಾರೆ ಅವರು, ಆ ರೀತಿ ಹೋಗ್ಬೋದು. ಅಂದ್ರೆ ಪ್ರತಿಯೊಂದಕ್ಕೂ ಅದಕ್ಕೊಂದು ಗುರು ಅಂತ ಇರ್ತಾನೆ. ಸರಿಯಾಗಿ ಕಲ್ತ್ರೆ ಆ ವಿದ್ಯೆಯನ್ನು ಅವರು ಅಳವಡಿಸಿಕೊಳ್ತಾರೆ. ಐಹಿಕ ವಿಜ್ಞಾನಿಗಳು ಗಾಳಿ ಮತ್ತು ಬೆಳಕಿನ ವೇಗವನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ಈ ವಿಜ್ಞಾನಿಗಳಿದ್ದಾರಲ್ಲ, ಅವರಿಗೆ ಗಾಳಿ ಮತ್ತೆ ಬೆಳಕು, ಅದರದ್ದು ಗಾಳಿಗೆ ಎಷ್ಟು ವೇಗವಿದೆ, ಇನ್ನು ಬೆಳಕಿಗೆ ಹೇಗೆ ಎಷ್ಟು ಸ್ಪೀಡ್ ಆಗಿ ಹೋಗುತ್ತಲ್ಲ. ಆಧ್ಯಾತ್ಮಿಕ ಭಕ್ತಿಯಲ್ಲಿ ಇದನ್ನ ನಾವು ಆಧ್ಯಾತ್ಮಿಕ ಭಕ್ತಿಯಲ್ಲಿ ಸುಲಭವಾಗಿ ಗ್ರಹಿಸಬಹುದು. ಅದನ್ನು ಒಂದು ವಿದ್ಯೆ. ಆಧ್ಯಾತ್ಮಿಕ ಭಕ್ತಿಯ ವಿದ್ಯೆನೇ ಶ್ರೇಷ್ಠವಾದದ್ದು. ಆದರೆ ಮನಸ್ಸು ಮತ್ತು ಬುದ್ಧಿಶಕ್ತಿಯ ವೇಗದ ಬಗೆಗೆ ಅವರಿಗೆ ಮಾಹಿತಿ ಇಲ್ಲ. ವಿಜ್ಞಾನಿಗಳಿಗೆ ಅವರು ಬೆಳಕು ಮತ್ತು ಬೆಳಕಿನ ವೇಗಗಳನ್ನು ಅವರು ಮಾಡ್ತಾರೆ. ಗಾಳಿ ಮತ್ತು ಬೆಳಕಿನ ವೇಗ. ಯಾರು? ವಿಜ್ಞಾನಿಗಳು. ಆಧ್ಯಾತ್ಮಿಕವಾದಿಗಳು ಮನಸ್ಸು ಮತ್ತು ಬುದ್ಧಿಯ ವೇಗ. ಅವರಿಗೆ ಅದರ ಪರಿಚಯ ಅವರಿಗಿಲ್ಲ. ಯಾರಿಗೆ? ವಿಜ್ಞಾನಿಗಳಿಗೆ. ಮನಸ್ಸಿನ ವೇಗವನ್ನು ಕುರಿತು ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಮಿತ ಅನುಭವವಿದೆ. ಮನಸ್ಸುದಿಗೆ ನಮ್ಗೆ ಗೊತ್ತಿದೆ. ಈಗ ಎಲ್ಲಿದೆ ನಮ್ಗೆ ಒಂದು ಇಷ್ಟದವರು ಎಲ್ಲೋ ಈಗ ಅಮೆರಿಕದಲ್ಲೋ ಇನ್ಯಾವುದೋ ಊರಿನಲ್ಲಿ ಇದ್ದಾರೆ, ದೇಶದಲ್ಲಿ, ಆ ತಕ್ಷಣ ಅಲ್ಲಿ ಹೋಗುತ್ತೆ. ನಾವು ಒಮ್ಮೆ ಆ ಮನೆಗೆ ಹೋಗಿ ನೋಡಿದ್ರೆ ಅವರ ಮನೆಯಲ್ಲಿ ಮನಸ್ಸು ಹೋಗಿ ಇರುತ್ತೆ. ಅಷ್ಟು ಸ್ಪೀಡ್ ಮನಸ್ಸು. ಏಕೆಂದರೆ ಒಂದೇ ಕ್ಷಣದಲ್ಲಿ ನಮ್ಮ ಮನಸ್ಸನ್ನು 106,000 ಮೈಲು ದೂರದ ಪ್ರದೇಶಗಳಿಗೆ ಸ್ಥಳಾಂತರಿಸಬಹುದು. 1 ಸೆಕೆಂಡ್ ಸಾಕು, ಅದು ಹೋಗ್ಬಹುದು. ಆದರೆ ಮನಸ್ಸಿನಿಂದ ಬುದ್ಧಿಶಕ್ತಿಯು ಇದಕ್ಕಿಂತ ಸೂಕ್ಷ್ಮವಾದ, ಮನಸ್ಸಿಗಿಂತ ಬುದ್ಧಿಶಕ್ತಿ ಇನ್ನೂ ಸೂಕ್ಷ್ಮ ಅಂತೆ. ಬುದ್ಧಿಶಕ್ತಿಯಿಂದ ಸೂಕ್ಷ್ಮವಾದದ್ದು ಆತ್ಮ. ಮನಸ್ಸಿನಿಂದ ಬುದ್ಧಿ ಸೂಕ್ಷ್ಮ, ಬುದ್ಧಿಗಿಂತ ಆತ್ಮ ಸೂಕ್ಷ್ಮ. ಆತ್ಮ ಅಂದ್ರೆ ಏನು? ಅದು ಒಂದು ಬ್ರಹ್ಮಾಂಡದಿಂದ, ಈಗ ಸತ್ತ ಮೇಲೆ ಅಂತೆ ನಮ್ಮ ಆತ್ಮ ರಾಕೆಟ್ ಅಂತ ಹೇಳ್ತಾರೆ. ರಾಕೆಟ್ ನಲ್ಲ, ಈ ಪದರಗಳನ್ನು ಒಡೆದು ಹೋಗುತ್ತಂತೆ. ಅದು ಇನ್ನೆಷ್ಟು ಬೇಗ ಇರ್ಬೇಡ ಅದರದ್ದು. ಅದು ಬುದ್ಧಿಶಕ್ತಿ ಮತ್ತು ಮನಸ್ಸುಗಳ ಹಾಗೆ ಜಡ ವಸ್ತುವಲ್ಲ, ಅದು ಚೇತನ ಆತ್ಮ. ಅದು ಚೇತನ ಅಥವಾ ಅಭೌತ ವಸ್ತು. ಅದು ಈ ಭೌತ ವಸ್ತುನೂ ಅಲ್ಲ, ಆಧ್ಯಾತ್ಮಿಕದ್ದು ಈ ಆತ್ಮ. ಆತ್ಮವು ಬುದ್ಧಿಶಕ್ತಿಗಿಂತ 100 ಪಟ್ಟು 1000 ಪಟ್ಟು ಸೂಕ್ಷ್ಮವಾದದ್ದು ಹಾಗೂ ಹೆಚ್ಚು ಶಕ್ತಿಶಾಲಿಯಾದದ್ದು. ಅದರಿಂದ ಆತ್ಮವು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಪ್ರಯಾಣಿಸುವುದರಿಂದಲೇ ಅದರ ವೇಗವನ್ನು ನಾವು ಕಲ್ಪಿಸಿಕೊಳ್ಳಬೇಕು. ಯಾರಾದ್ರೂ ಈಗ ಸತ್ತಿರ್ತಾರೆ, ಈ ಭೂಮಿಯಲ್ಲಿ ಐಹಿಕದಲ್ಲಿ ಅವರಿಗೆ ತುಂಬಾ ಪ್ರೀತಿ, ಅವರಿಗೆ ನೋಡ್ಬೇಕು, ಇನ್ನೂ ಆತ್ಮ ಹೋಗಿಲ್ಲದಿದ್ರೆ ದೊಡ್ಡ ಅರಮನೆ ಅಂತ ಮನೆಯೊಳಗೆ ಅದಕ್ಕೆ ಗೋಡೆ ನಡ್ದಾಗಲ್ಲ, ಕಲ್ಲು ನಡ್ದಾಗಲ್ಲ, ಅಲ್ಲಿ ಬರುತ್ತೆ ಆ ರೂಮಿಗೆ. ಅದು ಇನ್ನೆಷ್ಟು ಶಕ್ತಿಯುತವಾಗಿರ್ಬೇಡ ಆತ್ಮ. ಆತ್ಮವು ಸ್ವಶಕ್ತಿಯಿಂದ ಚಲಿಸುತ್ತದೆಯೇ ವಿನ ಯಾವುದೇ ಬಗೆಯ ಐಹಿಕ ವಾಹನದ ಸಹಾಯದಿಂದಲ್ಲ. ಅದಕ್ಕೆ ವಾಹನ ಬೇಕಾ? ಬಸ್ ಬೇಕಾ? ಕಾರ್ ಬೇಕಾ? ಇಲ್ಲ. ಅದು ನಮ್ಮಂತ ಈ ಐಹಿಕವಾದಿಯ ಕಣ್ಣಿಗೆ ಕಾಣೋದೂ ಇಲ್ಲ ಎನ್ನುವುದನ್ನು ಹೇಳಬೇಕಾಗಿಲ್ಲ. ಇದು ಎಲ್ಲೋ ಎಷ್ಟೋ ಕಡೆ ಎಷ್ಟೋ ಜನರಿಗೆ ಅನುಭವ ಸಾಧ್ಯವಾಗುತ್ತಿತ್ತು. ಆತ್ಮ ಎಲ್ಲಿ ಬೇಕಾದ್ರೂ ಸಂಚರಿಸಬಹುದು, ಯಾವ ಕಡೆಗೆ ಬೇಕಾದ್ರೂ ಅದು ಸಂಚರಿಸಬಹುದು. ಅದರ ಕಾಲ ಆಗುವಾಗ ಅದು ಆಯಾಯ ಲೋಕಕ್ಕೆ ಅವರ ಕರ್ಮ ಫಲದಾಗೆ ಅದು ಹೋಗುತ್ತೆ. ಅಷ್ಟಾಗಿದೆ ಮಾತಾಜಿ. ಮುಂದೆ ಓದಿ. ಕೃಷ್ಣಮೂರ್ತಿ, ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಹೇಳ್ತಾ ಇದೆ ಮಾತಾಜಿ. ತಿನ್ನುವುದು ಮಲಗುವುದು, ಅಲ್ಲಿಂದ ತಿನ್ನುವುದು, ಮಲಗುವುದು, ಭಯಪಡುವುದು ಮತ್ತು ಇಂದ್ರಿಯ ತುಷ್ಟಿಯ ಈ ಪ್ರಗೀಯ ನಾಗರಿಕತೆಯು ಮನುಷ್ಯನು ಎಷ್ಟು ಶಕ್ತಿಶಾಲಿಯಾದ ಆತ್ಮವನ್ನು ಹೊಂದಿದ್ದಾನೆ ಎನ್ನುವುದನ್ನು ಮೆರೆಸುವಂತೆ ಮನುಷ್ಯನನ್ನು ಹಾದಿ ತಪ್ಪಿಸಿದೆ. ನಾವು ಈಗಾಗಲೇ ವರ್ಣಿಸಿರುವಂತೆ ಆತ್ಮವು ಸೂರ್ಯ, ಚಂದ್ರ ಅಥವಾ ವಿದ್ಯುತ್ ಶಕ್ತಿಗಿಂತ ಅನೇಕ ಪಟ್ಟು ಹೆಚ್ಚು ಪ್ರಕಾಶಮಾನವು, ಥಳಥಳಿಸುವಂತಹುದು, ಶಕ್ತಿಶಾಲಿಯಾದ ಆಧ್ಯಾತ್ಮಿಕ ಕಿಡಿಯಾಗಿದೆ. ಮನುಷ್ಯನು ಆತ್ಮದೊಡನೆ ತನ್ನ ನಿಜವಾದ ಗುರುತನ್ನು ಕಂಡುಕೊಳ್ಳದಿದ್ದರೆ ಮಾನವನ ಜೀವನವು ಹಾಳಾಗಿ ಹೋಗುತ್ತದೆ.
ಮನುಷ್ಯನನ್ನು ಇಂತಹ ದಾರಿ ತಪ್ಪಿಸುವ ನಾಗರಿಕತೆಯಿಂದ ಪಾರು ಮಾಡುವುದು ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳೊಡನೆ ಅವತರಿಸಿದರು. ಯೋಗಿಗಳು ಬ್ರಹ್ಮಾಂಡದ ಎಲ್ಲ ಲೋಕಗಳಿಗೂ ಹೇಗೆ ಯಾನ ಮಾಡುತ್ತಾರೆ ಎನ್ನುವುದನ್ನು ಶ್ರೀಮದ್ ಭಾಗವತ ವರ್ಣಿಸಿದೆ. ದೇವಶಕ್ತಿಯನ್ನು ಉಪಮಸ್ತಿಷ್ಕಕ್ಕೆ ಸೇರಿಸಿದಾಗ ಈ ಶಕ್ತಿಯು ಕಣ್ಣು, ಮೂಗು, ಕಿವಿ ಮುಂತಾದವುಗಳಿಂದ ಸಿಡಿದು ಹೊರಬರುತ್ತದೆ. ಏಕೆಂದರೆ ಈ ದ್ವಾರಗಳು ಜೀವಶಕ್ತಿಯ 7ನೆಯ ಕಕ್ಷೆ ಎಂದು ಕರೆಯುತ್ತಾರೆ. ಆದರೆ ಯೋಗಿಗಳು ಸಂಪೂರ್ಣ ಶ್ವಾಸ ಬಂಧನವನ್ನು ಸಾಧಿಸಿ ಈ ದ್ವಾರಗಳನ್ನು ಮುಚ್ಚಬಲ್ಲರು. ಅನಂತರ ಯೋಗಿಗಳು ಜೀವಶಕ್ತಿಯನ್ನು ಭೂಮಧ್ಯದಲ್ಲಿ ಕೇಂದ್ರೀಕರಿಸುತ್ತಾರೆ. ಈ ಹಂತದಲ್ಲಿ ಯೋಗಿಯು ದೇಹವನ್ನು ಬಿಟ್ಟು ಯಾವ ಲೋಕಕ್ಕೆ ಹೋಗಬೇಕೆಂದು ಯೋಚಿಸುತ್ತಾನೆ. ಆಗ ಯೋಗಿಯು ಲೋಕೋತ್ತರವಾದ ವೈಕುಂಠದಲ್ಲಿನ ಕೃಷ್ಣನ ಧಾಮಕ್ಕೆ ಹೋಗಬೇಕೆಂದು ಬಯಸುತ್ತಾನೋ ಅಥವಾ ಐಹಿಕ ವಿಶ್ವದ ಉನ್ನತ ಗ್ರಹ ಲೋಕಗಳಿಗೆ ಹೋಗಲು ಬಯಸುತ್ತಾನೋ ಎಂದು ನಿರ್ಧರಿಸುತ್ತಾನೆ. ಕೃಷ್ಣನ ಧಾಮಕ್ಕೆ ಹೋದ ಮೇಲೆ ಅಲ್ಲಿ ಐಹಿಕ ಪ್ರಪಂಚಕ್ಕೆ ಅವರೋಹಣ ಮಾಡಬೇಕಾದ ಅಗತ್ಯವಿಲ್ಲ. ಪರಿಪೂರ್ಣ ಯೋಗಿಗೆ ಯಾವ ಕಡೆ ಬೇಕಾದರೂ ಹೋಗಲು ಸ್ವಾತಂತ್ರ್ಯವಿದೆ. ಹರೇ ಕೃಷ್ಣ ಪ್ರಭುಜಿ. ರಾಜು ತಂಬಟ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ, ಧನ್ಯವಾದಗಳು. ರಾಜು ತಂಬಟ್ ಪ್ರಭುಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ದೇಹವನ್ನು ದೇಹವನ್ನು ತೊರೆದು ಪರಿಪೂರ್ಣ ಪ್ರಜ್ಞಾವಸ್ಥೆಯಲ್ಲಿ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಪಯಣಿಸುವ ವಿಧಾನದಲ್ಲಿ ಯಶಸ್ಸನ್ನು ಸಾಧಿಸಿರುವ ಪರಿಪೂರ್ಣ ಯೋಗಿಗೆ ಅದು ಸಾಧಾರಣ ಮನುಷ್ಯನು ಕಿರಾಣಿ ಅಂಗಡಿಗೆ ನಡೆದುಕೊಂಡು ಹೋದಷ್ಟೇ ಸುಲಭ. ಈಗಾಗಲೇ ಚರ್ಚಿಸಿರುವಂತೆ ಐಹಿಕ ದೇಹವು ಆಧ್ಯಾತ್ಮಿಕ ಆತ್ಮಕ್ಕೆ ಒಂದು ಆವರಣ ಮಾತ್ರ. ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ಒಳ ಆವರಣಗಳು. ಭೂಮಿ, ನೀರು, ಗಾಳಿ ಮುಂತಾದವುಗಳಿಂದ ಆದ ಸ್ಥೂಲ ದೇಹವು ಆತ್ಮದ ಮೇಲಿನ ಹೊರಾವರಣ. ಹೀಗಿರುತ್ತಾ ಯೋಗ ಪ್ರಕ್ರಿಯೆಯಿಂದ ಸಾಕ್ಷಾತ್ಕಾರವನ್ನು ಪಡೆದಿರುವ ಜಡ ಮತ್ತು ಚೈತನ್ಯದ ನಡುವಣ ಸಂಬಂಧವನ್ನು ತಿಳಿದಿರುವ ಯಾವುದೇ ಪ್ರಗತಿ ಸಾಧಿಸಿದ ಆತ್ಮವು ಪರಿಪೂರ್ಣ ಸ್ಥಿತಿಯಲ್ಲಿ ಹಾಗೂ ತಾನು ಬಯಸಿದಂತೆ ಆತ್ಮದ ಸ್ಥೂಲ ಉಡುಪುಗಳನ್ನು ಕಳಿಸಿಕೊಳ್ಳಬಲ್ಲದು. ದೇವರ ಅನುಗ್ರಹದಿಂದ ನಮಗೆ ಸಂಪೂರ್ಣ ಸ್ವತಂತ್ರವಿದೆ. ದೇವರು ನಮ್ಮ ವಿಷಯದಲ್ಲಿ ಕರುಣಾಶಾಲಿಯಾಗಿರುವುದರಿಂದ ಪರವ್ಯೂಹದಲ್ಲಿ ಅಥವಾ ಐಹಿಕ ಆಕಾಶದಲ್ಲಿ ಯಾವುದು ಬೇಕೋ ಆ ಲೋಕದಲ್ಲಿ ಎಲ್ಲಿ ಬೇಕಾದರೂ ನಾವು ವಾಸ ಮಾಡಬಹುದು. ಆದರೆ ಈ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡರೆ ವ್ಯಕ್ತಿಯು ಐಹಿಕ ಪ್ರಪಂಚಕ್ಕೆ ಪತನ ಹೊಂದುತ್ತಾನೆ ಮತ್ತು ಬದ್ಧ ಜೀವನದ ತಾಪತ್ರಯಗಳ ಸಂಕಟದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಆತ್ಮದ ಆಯ್ಕೆಯಿಂದಾಗುವ ಪತನದಿಂದ ಐಹಿಕ ಪ್ರಪಂಚದಲ್ಲಿ ಯಾತನಾಮಯವಾದ ಬಾಳನ್ನು ದೂಡಬೇಕಾಗುತ್ತದೆ ಎನ್ನುವುದಕ್ಕೆ ಮಿಲ್ಟನ್ ಮಹಾಕವಿಯ ಪ್ಯಾರಡೈಸ್ ಲಾಸ್ಟ್ ಎಂಬ ಕಾವ್ಯದಲ್ಲಿ ಸೊಗಸಾದ ದೃಷ್ಟಾಂತವಿದೆ. ಅದೇ ರೀತಿಯಲ್ಲಿ ಆತ್ಮವು ತನ್ನ ಆಯ್ಕೆಯಿಂದ ಸ್ವರ್ಗವನ್ನು ಮರಳಿ ಪಡೆದು ಭಗವದ್ಧಾಮಕ್ಕೆ ಹಿಂತಿರುಗಬಹುದು. ಮರಣದ ಉತ್ಕಟ ಸಮಯದಲ್ಲಿ ವ್ಯಕ್ತಿಯು ತನ್ನ ಜೀವಶಕ್ತಿಯನ್ನು ಭೂಮಧ್ಯದಲ್ಲಿ ಕೇಂದ್ರೀಕರಿಸಿ ಎಲ್ಲಿಗೆ ಹೋಗಬೇಕೆಂದು ತೀರ್ಮಾನಿಸಬಹುದು. ಐಹಿಕ ಪ್ರಪಂಚದೊಡನೆ ಯಾವುದೇ ಸಂಪರ್ಕವನ್ನು ಇಟ್ಟುಕೊಳ್ಳಲು ಅವನು ಬಯಸಿದ್ದರೆ ಒಂದು ಕ್ಷಣಕ್ಕಿಂತ ಕಡಿಮೆ ಅವಧಿಯಲ್ಲಿ ವೈಕುಂಠದ ದಿವ್ಯಧಾಮವನ್ನು ತಲುಪಿ ಅಲ್ಲಿ ತನ್ನ ಆಧ್ಯಾತ್ಮಿಕ ಕಾಯವನ್ನು ಸಂಪೂರ್ಣವಾಗಿ ಕಾಣಿಸಿಕೊಳ್ಳಬಹುದು. ಆ ಕಾಯ ಆಧ್ಯಾತ್ಮಿಕ ಪರಿಸರದಲ್ಲಿ ಅವನಿಗೆ ಸೂಕ್ತವಾಗಿರುತ್ತದೆ. ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳೆರಡಲ್ಲೂ ಐಹಿಕ ಪ್ರಪಂಚವನ್ನು ಬಿಟ್ಟು ಹೊರಡಲು ಅವನು ಕೇವಲ ಬಯಸಿದ್ದರೆ ಸಾಕು. ಅನಂತರ ಜೀವಶಕ್ತಿಯನ್ನು ಬ್ರಹ್ಮರಂಧ್ರವೆಂದು ಕರೆಯುವ ಶಿರದ ಅತ್ಯುನ್ನತ ಬಿಂದುವಿಗೆ ತಂದು ದೇಹವನ್ನು ಬಿಡಬೇಕು. ಯೋಗಾಭ್ಯಾಸದಲ್ಲಿ ಪರಿಪೂರ್ಣರಾದವರಿಗೆ ಇದು ಸುಲಭ. ಸ್ವಲ್ಪ ಮೇಲೆ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರತ್ನ ಬಸವರಾಜ್ ಮಾತಾಜಿ ಓದ್ತೀರಾ? ರೇಖಾ ಬಿ ಮಾತಾಜಿ ನೆಕ್ಸ್ಟ್. ರತ್ನ ಬಸವರಾಜ್, ರೇಖಾ ಬಿ ಇಬ್ಬರಲ್ಲಿ ಒಬ್ರು. ಓದ್ಲ ಮಾತಾಜಿ? ಓದಿ. ಮನುಷ್ಯನಿಗೆ ಮುಕ್ತ ಮನಸ್ಸನ್ನು ಕೊಡಲಾಗಿದೆ ಅಷ್ಟೇ. ಐಹಿಕ ಲೋಕದಿಂದ ಮುಕ್ತನಾಗಲು ಅವನು ಬಯಸದಿದ್ದರೆ ಅವನು ಬ್ರಹ್ಮ ಪದದ ಜೀವನವನ್ನು ಅನುಭವಿಸಬಹುದು. ಸಿದ್ಧಲೋಕವನ್ನು ಐಹಿಕವಾಗಿ ಪರಿಪೂರ್ಣವಾಗಿರುವ ಜೀವಗಳ ಲೋಕ ಸಂದರ್ಶಿಸಬಹುದು. ಅವರು ಗುರುತ್ವಾಕರ್ಷಣೆಯ
ಅಂತರಿಕ್ಷ ಮತ್ತು ಕಾಲವನ್ನು ನಿಯಂತ್ರಿಸಬಹುದು. ಐಹಿಕ ವಿಶ್ವದಲ್ಲಿರುವ ಈ ಉನ್ನತ ಲೋಕವನ್ನು ಸಂದರ್ಶಿಸಲು ವ್ಯಕ್ತಿಯು ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ಸೂಕ್ಷ್ಮ ವಸ್ತು ತೊರೆಯಬೇಕಾಗಿಲ್ಲ. ಸ್ಥೂಲ ವಸ್ತುವನ್ನು ಐಹಿಕ ದೇಹ ತೊರೆದರೆ ಸಾಕು. ಪ್ರತಿಯೊಂದು ಲೋಕವು ತನ್ನದೇ ಆದ ವಾತಾವರಣವಿದೆ. ಐಹಿಕ ವಿಶ್ವದಲ್ಲಿರುವ ಯಾವುದಾದರೂ ಲೋಕಕ್ಕೆ ಪ್ರಯಾಣಿಸಬೇಕೆಂದು ವ್ಯಕ್ತಿಯು ಬಯಸಿದರೆ ಆ ಲೋಕದ ಹವಾಮಾನ ಪರಿಸ್ಥಿತಿಗೆ ತನ್ನ ಐಹಿಕ ದೇಹವನ್ನು ಹೊಂದಿಸಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ, ಒಬ್ಬನು ಭಾರತದಿಂದ ಯುರೋಪಿಗೆ ಹೋಗಬೇಕಾಗಿದ್ದರೆ ಅಲ್ಲಿ ಹವಾಮಾನ ಪರಿಸ್ಥಿತಿ ಬೇರೆಯಾಗಿರುವುದರಿಂದ ಸೂಕ್ತವಾದ ಉಡುಪನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಲ್ಲಿ ವ್ಯಕ್ತಿ ವೈಕುಂಠದ ದಿವ್ಯ ಲೋಕಗಳಿಗೆ ಹೋಗಬೇಕೆಂದರೆ ತನ್ನ ಮನಸ್ಸು, ಬುದ್ಧಿ, ಅಹಂಕಾರಗಳೆಂಬ ಸೂಕ್ಷ್ಮ ಉಡುಪನ್ನು ಇರಿಸಿಕೊಳ್ಳಬಹುದು. ಆದರೆ ಭೂಮಿ, ನೀರು, ಬೆಂಕಿ ಮುಂತಾದವುಗಳಿಂದ ಆದ ಸ್ಥೂಲ ರೂಪ ಉಡುಪನ್ನು ದೇಹ ಬಿಟ್ಟು ಹೋಗಬೇಕಾಗುತ್ತದೆ. ವ್ಯಕ್ತಿಯು ದಿವ್ಯ ಲೋಕಕ್ಕೆ ಹೋದ ಮೇಲೆ ಸೂಕ್ಷ್ಮ ಮತ್ತು ಸ್ಥೂಲ ದೇಹವನ್ನು ಬದಲಾಯಿಸಿಕೊಳ್ಳಬಹುದು ಅಗತ್ಯ. ಏಕೆಂದರೆ ವ್ಯಕ್ತಿಯು ಪರವ್ಯೂಹವನ್ನು ಸಂಪೂರ್ಣ ಅಧ್ಯಾತ್ಮ ರೂಪದಲ್ಲಿಯೇ ತಲುಪಬೇಕಾಗುತ್ತದೆ. ಅವನು ಬಯಸಿದರೆ ಉಡುಪಿನ ಈ ಬದಲಾವಣೆಯು ಮರಣ ಕಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಆಗುತ್ತದೆ. ವ್ಯಕ್ತಿಯು ತನ್ನ ದೇಹವನ್ನು ತ್ಯಜಿಸುವ ಸಮಯದಲ್ಲಿ ಬಯಸುವಂತೆ ಅವನ ಮುಂದಿನ ಐಹಿಕ ದೇಹವು ದೊರೆಯುತ್ತದೆ ಎಂದು ಭಗವದ್ಗೀತೆಯಲ್ಲಿ ದೃಢೀಕರಿಸಲಾಗಿದೆ. ಗಾಳಿಯು ಸುಗಂಧವನ್ನು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಒಯ್ದಂತೆ ಮನಸ್ಸಿನ ಆಸೆಯು ಆತ್ಮವನ್ನು ಸೂಕ್ತ ಪರಿಸರಕ್ಕೆ ಕರೆದೊಯ್ಯುತ್ತದೆ. ದುರ್ದೈವದಿಂದ ಯೋಗಿಗಳಂತವರು ಮತ್ತು ಸ್ಥೂಲ ಐಹಿಕವಾದಿಗಳು ತಮ್ಮ ಜೀವನ ಪೂರ್ತಿ ಇಂದ್ರಿಯ ಸೃಷ್ಟಿಯಲ್ಲೇ ಮಗ್ನರಾಗಿದ್ದುಕೊಂಡು ಮರಣ ಸಮಯದಲ್ಲಿ ದೇಹ ಮತ್ತು ಮನಸ್ಸುಗಳ ಅವ್ಯವಸ್ಥೆಯನ್ನು ಕಂಡು ತಬ್ಬಿಬ್ಬಾಗುತ್ತಾರೆ. ಇಂತಹ ಜಡ ಇಂದ್ರಿಯ ಲೋಲುಪರು ತಾವು ಬಾಳಿದ ಬದುಕಿನ ಮುಖ್ಯ ಯೋಜನೆಗಳು, ಕಾಮನೆಗಳು ಮತ್ತು ಸಹವಾಸಗಳ ತೊಡಕಿನಲ್ಲಿ ಸಿಲುಕಿಕೊಂಡು ತಮ್ಮ ಹಿತಕ್ಕೆ ವಿರುದ್ಧವಾದುದನ್ನು ಬಯಸುತ್ತಾರೆ. ಹೀಗೆ ಮೂರ್ಖತನದಿಂದ ಹೊಸ ದೇಹಗಳನ್ನು ಸ್ವೀಕರಿಸಿ ತಮ್ಮ ಐಹಿಕ ಯಾತನೆಗಳನ್ನು ನಿರಂತರವಾಗಿ ಮುಂದುವರಿಯುವಂತೆ ಮಾಡಿಕೊಳ್ಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ರೇಖಾ ಬಿ ಮತ್ತೆ ರೋಹಿಣಿ ಎಸ್ ಭಟ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ವ್ಯವಸ್ಥಿತವಾಗಿ ತರಬೇತುಗೊಳಿಸುವುದು ಅವಶ್ಯಕ. ಆಗ ಮರಣ ಸಮಯದಲ್ಲಿ ಈ ಲೋಕದಲ್ಲಿಯೋ ಅಥವಾ ಇನ್ನೊಂದು ಐಹಿಕ ಲೋಕದಲ್ಲಿಯೋ ಅಥವಾ ದಿವ್ಯ ಲೋಕದಲ್ಲಿಯೋ ಸೂಕ್ತವಾದ ದೇಹವನ್ನು ಧರಿಸುವಂತೆ ಪ್ರಜ್ಞಾಪೂರ್ವಕವಾಗಿ ಬಯಸಲು ಸಾಧ್ಯವಾಗುತ್ತದೆ. ಅಮರ ಆತ್ಮದ ಪ್ರಗತಿಶೀಲ ಮುನ್ನಡೆಯನ್ನು ಪರಿಗಣಿಸದ ಒಂದು ನಾಗರಿಕತೆಯು ಕೇವಲ ಅಜ್ಞಾನದ ಮೃಗೀಯ ಜೀವನವನ್ನು ಪೋಷಿಸುತ್ತದೆ. ಗತಿಸಿದ ಪ್ರತಿಯೊಂದು ಆತ್ಮವು ಒಂದೇ ಸ್ಥಳಕ್ಕೆ ಹೋಗುತ್ತದೆ ಎಂದು ಯೋಚಿಸುವುದು ಮೂರ್ಖತನ. ಮರಣ ಸಮಯದಲ್ಲಿ ವ್ಯಕ್ತಿಯು ಬಯಸಿದ ಸ್ಥಳಕ್ಕೆ ಆತ್ಮವು ಹೋಗುತ್ತದೆ, ಅಥವಾ ದೇಹವನ್ನು ತ್ಯಜಿಸಿದ ಮೇಲೆ ಅವನ ಹಿಂದಿನ ಜೀವನದ ಕ್ರಿಯೆಗಳಿಗೆ ಅನುಗುಣವಾಗಿ ವ್ಯಕ್ತಿಯು ಬಲಾತ್ಕಾರವಾಗಿ ಒಂದು ಸ್ಥಾನವನ್ನು ಅಂಗೀಕರಿಸಬೇಕಾಗುತ್ತದೆ. ಐಹಿಕವಾದಿಯು ಯೋಗಿಗೂ ಇರುವ ವ್ಯತ್ಯಾಸವೇನೆಂದರೆ, ಐಹಿಕವಾದಿಯು ತನ್ನ ಮುಂದಿನ ದೇಹವು ಯಾವುದಾಗಿರಬೇಕೆಂದು ತೀರ್ಮಾನಿಸಲಾರ. ಆದರೆ ಯೋಗಿಯಾದರೂ ಉನ್ನತ ಗ್ರಹಲೋಕಗಳಲ್ಲಿ ಸುಖೋಪಭೋಗಕ್ಕಾಗಿ ಸೂಕ್ತವಾದ ದೇಹವನ್ನು ಬುದ್ಧಿಪೂರ್ವಕವಾಗಿ ಪಡೆಯಬಲ್ಲ. ಜಡ ಐಹಿಕವಾದಿಯು ತನ್ನ ಜೀವನಾದ್ಯಂತ ಇಂದ್ರಿಯ ತುಷ್ಟಿಗಾಗಿ ನಿರಂತರವಾಗಿ ದುಡಿಯುತ್ತಾ ಇಡೀ ದಿನ ತನ್ನ ಮತ್ತು ತನ್ನ ಕುಟುಂಬ ವರ್ಗದ ಪೋಷಣೆಗಾಗಿ ದುಡಿಯುತ್ತಾನೆ. ರಾತ್ರಿ ಕಾಮೋಪಭೋಗದಲ್ಲಿ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡುತ್ತಾನೆ, ಅಥವಾ ಹಗಲಲ್ಲಿ ತಾನು ಏನೆಲ್ಲ ಮಾಡಿದನೆಂದು ಯೋಚಿಸುತ್ತಾ ನಿದ್ರಾವಶನಾಗುತ್ತಾನೆ. ಅದು ಐಹಿಕವಾದಿಯ ಏಕಾತಾನದ ಜೀವನ. ವ್ಯಾಪಾರಗಾರರು, ವಕೀಲರು, ರಾಜಕಾರಣಿಗಳು, ಪ್ರಾಧ್ಯಾಪಕರು, ನ್ಯಾಯಾಧೀಶರು, ಕೂಲಿಗಳು, ಜೇಬುಗಳರು, ಕಾರ್ಮಿಕರು ಇತ್ಯಾದಿಯಾಗಿ ನಾನಾ ರೀತಿಯಲ್ಲಿ ವರ್ಗೀಕರಣಗೊಂಡಿದ್ದರೂ ಐಹಿಕವಾದಿಗಳೆಲ್ಲ ಕೇವಲ ಆಹಾರ, ನಿದ್ರೆ, ಭಯ ಮತ್ತು ಮೈಥುನಗಳಲ್ಲಿ ಮಗ್ನರಾಗಿದ್ದುಕೊಂಡು ತಮ್ಮ ಅಮೂಲ್ಯ ಜೀವನವನ್ನು ವೈಭೋಗದ ಅನ್ವೇಷಣೆಯಲ್ಲಿ ವ್ಯರ್ಥಗೊಳಿಸುತ್ತಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದಿಂದ ತಮ್ಮ ಬದುಕನ್ನು ಪರಿಪೂರ್ಣಗೊಳಿಸಲು ಅಲಕ್ಷಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೋಹಿಣಿ ಎಸ್ ಭಟ್, ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದರೆ ಯೋಗಿಗಳಾದರೂ ತಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ
ಯೋಗಿಯಾಗಬೇಕೆಂದು ಭಗವದ್ಗೀತೆ ವಿಧಿಸುತ್ತದೆ. ಆತ್ಮನ ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವ ಪದ್ಧತಿಯೇ ಯೋಗ. ಉನ್ನತ ಮಾರ್ಗದರ್ಶನದಲ್ಲಿ ಮಾತ್ರ ತಮ್ಮ ಸಾಮಾಜಿಕ ಸ್ಥಾನವನ್ನು ಬದಲಾಯಿಸದೆ ವ್ಯಕ್ತಿಯು ಅಂಥ ಯೋಗವನ್ನು ಅಭ್ಯಾಸ ಮಾಡಬಹುದು. ಈಗಾಗಲೇ ವಿವರಿಸುವಂತೆ ಒಬ್ಬ ಯೋಗಿಯು ಯಾಂತ್ರಿಕ ನೆರವಿಲ್ಲದೆ ತಾನು ಬಯಸಿದ ಯಾವುದೇ ಸ್ಥಳಕ್ಕೆ ಹೋಗಬಲ್ಲ. ಯಾಕೆಂದರೆ ಒಬ್ಬ ಯೋಗಿಯು ತನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ತನ್ನ ದೇಹದಲ್ಲಿ ಪರಿಚಲನ ಮಾಡುತ್ತಿರುವ ಪ್ರಾಣವಾಯುವೊಡನೆ ಸೇರಿಸಿ ಅನಂತರ ಶ್ವಾಸ ನಿಯಂತ್ರಣ ಕಲೆಯನ್ನು ಆಚರಣೆ ಮಾಡುವ ಮೂಲಕ ತನ್ನ ದೇಹದ ಹೊರಗೆ ವಿಶ್ವದಾದ್ಯಂತ ಬೀಸುವ ಪ್ರಾಣವಾಯುವೊಡನೆ ತನ್ನ ದೇಹದ ಗಾಳಿಯನ್ನು ಬೆರೆಸಬಲ್ಲ. ಈ ವಾಯುವಿನ ನೆರವಿನಿಂದ ಯೋಗಿಯು ಯಾವುದೇ ಲೋಕಕ್ಕೆ ಪ್ರಯಾಣಿಸಬಲ್ಲ. ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾದ ದೇಹವನ್ನು ಪಡೆಯಬಲ್ಲ. ಈ ಪ್ರಕ್ರಿಯೆಯನ್ನು ನಾವು ರೇಡಿಯೋ ಸಂದೇಶಗಳ ವಿದ್ಯುನ್ಮಾನ ಪ್ರಸಾರಕ್ಕೆ ಹೋಲಿಸುವ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಒಂದು ಕ್ಷಣದಲ್ಲಿ ಪ್ರಪಂಚದಾದ್ಯಂತ ಪಯಣಿಸಬಲ್ಲವು. ಆದರೆ ಶಬ್ದವು ಆಕಾಶದಲ್ಲಿ ಉತ್ಪನ್ನವಾಗುತ್ತದೆ. ಆಗಲೇ ವಿವರಿಸಿರುವಂತೆ ಆಕಾಶಕ್ಕಿಂತ ಸೂಕ್ಷ್ಮವಾದದ್ದು ಮನಸ್ಸಿಗಿಂತ ಸೂಕ್ಷ್ಮವಾದದ್ದು ಬುದ್ಧಿಶಕ್ತಿ, ಚೇತನವು ಬುದ್ಧಿಶಕ್ತಿಗಿಂತ ಸೂಕ್ಷ್ಮವಾದದ್ದು. ಸಹಜವಾಗಿ ಅದು ಜಡವಸ್ತುವಿಗಿಂತ ಸಂಪೂರ್ಣವಾಗಿ ಬೇರೆಯಾಗಿದೆ. ಅದರಿಂದ ಚೇತನಾತ್ಮವು ಎಷ್ಟು ಶೀಘ್ರವಾಗಿ ವಿಶ್ವ ವಾತಾವರಣದಲ್ಲಿ ಪ್ರಯಾಣ ಮಾಡಬಲ್ಲದು ಎಂದು ನಾವು ಕಲ್ಪಿಸಿಕೊಳ್ಳಬಹುದು. ಮನಸ್ಸು, ಬುದ್ಧಿ ಮತ್ತು ಚೇತನಗಳ ಹಂತ ಸೂಕ್ಷ್ಮ ಧಾತುಗಳನ್ನು ಕೌಶಲದಿಂದ ನಿರ್ವಹಿಸುವ ಹಂತಕ್ಕೆ ಬರಲು ವ್ಯಕ್ತಿಗೆ ಸೂಕ್ಷ್ಮವಾದ ತರಬೇತಿ, ಸೂಕ್ತವಾದ ಜೀವನ ವಿಧಾನ ಮತ್ತು ಸೂಕ್ತವಾದ ಸಹವಾಸ ಅಗತ್ಯ. ಅಂತಹ ತರಬೇತಿಯು ಪ್ರಾಮಾಣಿಕವಾದ ಪ್ರಾರ್ಥನೆಗಳು, ಭಕ್ತಿ ಸೇವೆ, ಯೋಗ ಸಿದ್ಧಿಯಲ್ಲಿ ಯಶಸ್ವಿನ ಸಾಧನೆ ಮತ್ತು ಜೀವಾತ್ಮ ಮತ್ತು ಪರಮಾತ್ಮನ ಚಟುವಟಿಕೆಗಳಲ್ಲಿ ವ್ಯಕ್ತಿಯು ಯಶಸ್ವಿಯಾಗಿ ಲೀನವಾಗುವುದು ಇವುಗಳನ್ನು ಅವಲಂಬಿಸಿದೆ. ಜಡಹೈಕ್ಯವಾದಿಯು ಅನುಭವಗಾಮಿ ದಾರ್ಶನಿಕನಾಗಲಿ, ವಿಜ್ಞಾನಿಯಾಗಿರಲಿ, ಮನಸ್ಸಾಸ್ತ್ರಜ್ಞನಾಗಿರಲಿ ಅಥವಾ ಬೇರೆ ಏನೇ ಆಗಿರಲಿ, ಮೊಂಡ ಪ್ರಯತ್ನಗಳ ಮೂಲಕ ಮತ್ತು ಪದ ಚಮತ್ಕಾರ ಅಂತ ಯಶಸ್ಸನ್ನು ಸಾಧಿಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ, ಪ್ರವೀಣಾ ನಾರಾಯಣ ಮಾತಾಜಿ ರೆಡಿಯಾಗಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಯಜ್ಞಗಳನ್ನು ಆಚರಿಸುವ ಐಹಿಕವಾದಿಗಳು ಪ್ರಯೋಗಶಾಲೆಗಳು ಹಾಗೂ ಪ್ರಯೋಗ ಪ್ರಣಾಳಗಳ ಆಚೆ ಏನೂ ತಿಳಿದಿಲ್ಲದ ಜಡ ಐಹಿಕವಾದಿಗಳಿಗಿಂತ ಉತ್ತಮ. ಪ್ರಗತಿ ಸಾಧಿಸಿದ ಐಹಿಕವಾದಿಗಳು ಅಂತಹ ಯಜ್ಞಗಳನ್ನು ಮಾಡಿ ವೈಶ್ವಾನರ ಎಂಬ ಲೋಕವನ್ನು ತಲುಪಬಹುದು. ಅದು ಸೂರ್ಯನಂತೆ ಬೆಂಕಿಯಿಂದ ಕೂಡಿದ ಲೋಕ. ವಿಶ್ವದ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದ ಆದಿಯಲ್ಲಿರುವ ವೈಶ್ವಾನರ ಲೋಕದಲ್ಲಿ ಅಂತಹ ಪ್ರಗತಿ ಸಾಧಿಸಿದ ಐಹಿಕವಾದಿಯು ದುರ್ಗುಣಗಳು ಮತ್ತು ಅವುಗಳ ಪರಿಣಾಮಗಳ ಎಲ್ಲ ಛಾಯೆಗಳಿಂದ ಮುಕ್ತವಾಗಬಹುದು. ಅಂತಹ ಐಹಿಕವಾದಿಯು ಪರಿಶುದ್ಧನಾದಾಗ ಧ್ರುವಲೋಕದ ಕಕ್ಷೆಗೆ ಏರಬಹುದು. ಶಿಶುಮಾರ ಚಕ್ರ ಎಂದು ಕರೆಯಲಾಗುವ ಈ ಕಕ್ಷೆಯಲ್ಲಿ ವಿಶ್ವದೊಳಗೆ ಆದಿತ್ಯ ಲೋಕ ಮತ್ತು ವೈಕುಂಠ ಲೋಕಗಳು ಇವೆ. ಅನೇಕ ಯಜ್ಞಗಳನ್ನು ಮಾಡಿದ, ಕಠಿಣ ತಪಸ್ಸುಗಳನ್ನು ಮಾಡಿದ, ತನ್ನ ಸಂಪತ್ತಿನ ಬಹುತೇಕ ಭಾಗವನ್ನು ದಾನ ಮಾಡಿದ ಪರಿಶುದ್ಧ ಐಹಿಕವಾದಿಯು ಧ್ರುವಲೋಕದಂತಹ ಗ್ರಹಗಳಿಗೆ ಹೋಗಿ ತಲುಪಬಹುದು. ಅಲ್ಲಿ ಅವನು ಇನ್ನೂ ಹೆಚ್ಚಿನ ಅರ್ಹತೆಗಳನ್ನು ಗಳಿಸಿದರೆ ಇನ್ನೂ ಉನ್ನತವಾದ ಕಕ್ಷೆಗಳನ್ನು ಭೇದಿಸಬಹುದು. ವಿಶ್ವದ ನಾಭಿಯನ್ನು ಪ್ರವೇಶಿಸಿ ಮಹರ್ ಲೋಕವನ್ನು ತಲುಪಬಹುದು. ಅಲ್ಲಿ ಭೃಗು ಮುನಿಗಳಂತಹ ಋಷಿಗಳು ವಾಸ ಮಾಡುತ್ತಾರೆ. ವಿಶ್ವದ ಆಂಶಿಕ ಪ್ರಳಯವಾಗುವವರೆಗೂ ವ್ಯಕ್ತಿಯು ಮಹರ್ ಲೋಕದಲ್ಲಿ ವಾಸ ಮಾಡಬಹುದು. ಈ ವಿಶ್ವದ ಅತ್ಯಂತ ಕೆಳಭಾಗದಲ್ಲಿರುವ ಅನಂತದೇವನು ಪ್ರಾರಂಭಿಸುವ ಧಗಧಗಿಸುವ ಮಹಾ ಅಗ್ನಿಯಿಂದ ಈ ಪ್ರಳಯವು ಪ್ರಾರಂಭವಾಗುತ್ತದೆ. ಈ ಬೆಂಕಿಯ ತಾಪವು ಮಹರ್ ಲೋಕವನ್ನು ತಟ್ಟುತ್ತದೆ. ಆಗ ಮಹರ್ ಲೋಕದ ನಿವಾಸಿಗಳು ಬ್ರಹ್ಮಲೋಕಕ್ಕೆ ಪಯಣಿಸುತ್ತಾರೆ. ಅದು ಪರಾರ್ಧ ಕಾಲಕ್ಕೆ 2 ಪಟ್ಟು ದೂರದಲ್ಲಿದೆ. ಬ್ರಹ್ಮಲೋಕದಲ್ಲಿ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಭಾವತಿ ಮಾತಾಜಿ ಮತ್ತೆ ಪ್ರವೀಣಾ ಮಾತಾಜಿ. ಹರೇ ಕೃಷ್ಣ. ಓದ್ಲ ಮಾತಾಜಿ. ಇಲ್ಲಿ ಬ್ರಹ್ಮಲೋಕದಲ್ಲಿ ಅಲ್ಲಿಂದ ಬ್ರಹ್ಮಲೋಕದಲ್ಲಿ ಅಸಂಖ್ಯಾತ ವಿಮಾನಗಳಿವೆ. ಅವುಗಳ ನಿಯಂತ್ರಣ ಯಂತ್ರದಿಂದಲ್ಲ, ಮಂತ್ರದಿಂದ. ಬ್ರಹ್ಮಲೋಕದಲ್ಲಿ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ಅಸ್ತಿತ್ವದಲ್ಲಿರುವುದರಿಂದ
ಅಲ್ಲಿನ ನಿವಾಸಿಗಳು ಸುಖ ದುಃಖಗಳನ್ನು ಅನುಭವಿಸುತ್ತಾರೆ. ಆದರೆ ವೃದ್ಧಾಪ್ಯ, ಮೃತ್ಯು, ಭಯ ಅಥವಾ ದುಃಖಕ್ಕೆ ಅಲ್ಲಿ ಅವಕಾಶವಿಲ್ಲ. ಆದರೆ ಅಗ್ನಿ ಪ್ರಳಯದಲ್ಲಿ ದಹಿಸಿ ಹೋದ ಜೀವಿಗಳ ಸಂಕಷ್ಟವನ್ನು ಕುರಿತು ಅವರು ಅನುಕಂಪ ವ್ಯಕ್ತಪಡಿಸುತ್ತಾರೆ. ಬ್ರಹ್ಮಲೋಕದ ನಿವಾಸಿಗಳಿಗೆ ಮರಣ ಕಾಲದಲ್ಲಿ ಬದಲಾಯಿಸಬೇಕಾದ ಸ್ಥೂಲ ಐಹಿಕ ಕಾಯಗಳಿಲ್ಲ. ಆದರೆ ಅವರು ತಮ್ಮ ಸೂಕ್ಷ್ಮ ದೇಹಗಳನ್ನು ಆಧ್ಯಾತ್ಮಿಕ ದೇಹಗಳಾಗಿ ಪರಿವರ್ತಿಸಿಕೊಂಡು ಪರವ್ಯೋಮವನ್ನು ಪ್ರವೇಶಿಸುತ್ತಾರೆ. ಬ್ರಹ್ಮಲೋಕದ ಅನಂತರ ಬ್ರಹ್ಮಲೋಕದ ನಿವಾಸಿಗಳು 3 ವಿವಿಧ ಬಗೆಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬಹುದು. ತಮ್ಮ ಕರ್ಮದ ಪುಣ್ಯ ಕಾರ್ಯದ ಫಲದಿಂದ ಬ್ರಹ್ಮಲೋಕವನ್ನು ತಲುಪುವ ಗುಣವಂತರು ಬ್ರಹ್ಮ ಪುನರುತ್ಥಾನದ ಅನಂತರ ನಾನಾ ಲೋಕಗಳ ಒಡೆಯರಾಗುತ್ತಾರೆ. ಗರ್ಭೋದಕಶಾಹಿ ವಿಷ್ಣುವನ್ನು ಆರಾಧಿಸಿದವರು ಬ್ರಹ್ಮನೊಡನೆ ವಿಮುಕ್ತಿಯನ್ನು ಪಡೆಯುತ್ತಾರೆ. ದೇವೋತ್ತಮ ಪುರುಷನ ಪರಿಶುದ್ಧ ಭಕ್ತರಾದವರು ಒಂದು ನೂಕಿನಲ್ಲಿ ವಿಶ್ವದ ಆವರಣವನ್ನು ದಾಟಿಕೊಂಡು ಪರವ್ಯೋಮವನ್ನು ಪ್ರವೇಶಿಸುತ್ತಾರೆ. ಅಸಂಖ್ಯಾತ ಅಸಂಖ್ಯಾತ ಬ್ರಹ್ಮಾಂಡಗಳು ನೊರೆಯಂತಹ ಗುಂಪನಗಳ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತವೆ. ಆದ್ದರಿಂದ ಅವುಗಳಲ್ಲಿ ಕೆಲವು ಮಾತ್ರ ಕಾರಣ ಸಮುದ್ರದ ನೀರಿನಿಂದ ಆವೃತವಾಗಿರುತ್ತವೆ. ಕಾರಣೋದಕಶಾಹಿ ವಿಷ್ಣುವಿನ ಕಟಾಕ್ಷದಿಂದ ಕಲಕಿದಾಗ ಐಹಿಕ ಪ್ರಕೃತಿಯು ಸಮಸ್ತ ಧಾತುಗಳನ್ನು ಉತ್ಪಾದಿಸುತ್ತದೆ. ಅವುಗಳ ಸಂಖ್ಯೆ 8. ಅವು ಕ್ರಮೇಣ ಸೂಕ್ಷ್ಮದಿಂದ ಸ್ಥೂಲ ರೂಪವನ್ನು ತಾಳುತ್ತವೆ. ಅಹಂಕಾರದ ಒಂದು ಭಾಗ ಆಕಾಶ, ಅದರ ಒಂದು ಭಾಗ ವಾಯು, ಅದರ ಒಂದು ಭಾಗ ಅಗ್ನಿ, ಅದರ ಒಂದು ಭಾಗ ನೀರು, ಅದರ ಒಂದು ಭಾಗ ಭೂಮಿ. ಹೀಗೆ ಒಂದು ವಿಶ್ವವು 4 ಬಿಲಿಯನ್ ಮೈಲಿಗಳಷ್ಟು ವ್ಯಾಸದ ವಿಸ್ತೀರ್ಣಕ್ಕೆ ಹಿಗ್ಗುತ್ತದೆ. ಕಾಲಾನುಕ್ರಮದ ಮುಕ್ತಿಯನ್ನು ಬಯಸುವ ಯೋಗಿಯು 3 ಪ್ರಕೃತಿ ಗುಣಗಳ ಸೂಕ್ಷ್ಮ ಆವರಣಗಳು ಸೇರಿದಂತೆ ವಿಶ್ವದ ಎಲ್ಲ ವಿವಿಧ ಆವರಣಗಳನ್ನು ಛೇದಿಸಿಕೊಂಡು ಹೋಗಬೇಕು. ಇದನ್ನು ಮಾಡುವವನು ಎಂದೆಂದೂ ಈ ಐಹಿಕ ಜಗತ್ತಿಗೆ ಮರಳಬೇಕಾಗಿಲ್ಲ. ಪ್ರವೀಣ ಮಾತಾಜಿ, ಶಕುಂತಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶುಕಮುನಿಗಳ ಪ್ರಕಾರ ಇಹ ಮತ್ತು ಪರಯೋಮಗಳ ಮೇಲ್ಕಂಡ ವರ್ಣನೆಗಳು ಕಾಲ್ಪನಿಕವೂ ಅಲ್ಲ, ಅಸಾಧ್ಯವಾದ ಆದರ್ಶವೂ ಅಲ್ಲ. ವಾಸ್ತವ ಸಂಗತಿಗಳನ್ನು ವೇದ ಸ್ತೋತ್ರಗಳಲ್ಲಿ ದಾಖಲಿಸಲಾಗಿದೆ. ಪ್ರಭು ವಾಸುದೇವನನ್ನು ಬ್ರಹ್ಮನು ಸಂತುಷ್ಟಿಗೊಳಿಸಿದಾಗ ವಾಸುದೇವನು ಇವನ್ನು ತಿಳಿಸಿದ. ವೈಕುಂಠ ಮತ್ತು ಪರಮ ದೇವೋತ್ತಮನನ್ನು ಕುರಿತಂತೆ ಖಚಿತವಾದ ದೇವೋತ್ತಮ ಪರಮ ಪುರುಷನನ್ನು ಕುರಿತು ಚಿಂತಿಸಬೇಕು, ವರ್ಣಿಸಬೇಕು. ಏಕೆಂದರೆ ಇದನ್ನು ಭಗವದ್ಗೀತೆ ಮತ್ತು ಭಾಗವತ ಪುರಾಣ ಈ 2 ಗ್ರಂಥಗಳಲ್ಲೂ ಪ್ರತಿಪಾದಿಸಲಾಗಿದೆ. ಈ 2 ಗ್ರಂಥಗಳು ವೇದಗಳನ್ನು ಕುರಿತ ಪ್ರಮಾಣಭೂತವಾದ ವ್ಯಾಖ್ಯಾನಗಳು. ಚೈತನ್ಯ ಮಹಾಪ್ರಭುಗಳು ಈ ಯುಗದ ಪತಿತ ಜನರಿಗಾಗಿ ಈ ಎಲ್ಲ ವಿಷಯಗಳನ್ನು ಸುಲಭಗೊಳಿಸಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಎಲ್ಲರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲೆಂದು ಶ್ರೀ ಚೈತನ್ಯ ಚರಿತಾಮೃತವನ್ನು ಅವರಿಗೆ ನಿರೂಪಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ತಿನ್ನುವುದು, ಮಲಗುವುದು, ಭಯಪಡುವುದು ಮತ್ತು ಇಂದ್ರಿಯ ತುಷ್ಟಿಯ ಈ ಮೃಗೀಯ ನಾಗರಿಕತೆಯು ಮನುಷ್ಯನು ಇಷ್ಟು ಶಕ್ತಿಶಾಲಿಯಾದ ಆತ್ಮವನ್ನು ಹೊಂದಿದ್ದಾನೆ ಎನ್ನುವುದನ್ನು ಮರೆಸುವಂತೆ ಮನುಷ್ಯನನ್ನು ಹಾದಿ ತಪ್ಪಿಸುತ್ತೆ. ಅಂದ್ರೆ ತಿನ್ನುವುದು, ಮಲಗುವುದು ಇದೆಲ್ಲ ಮೃಗೀಯ ಅದನ್ನೇ ಈಗ ಮನುಷ್ಯನನ್ನು ಹಾದಿ ತಪ್ಪಿಸಿದೆ. ಆ ರೀತಿಯ ಮನುಷ್ಯನು ನಡೆಯುತ್ತಾನೆ. ನಾವು ಈಗಾಗಲೇ ವರ್ಣಿಸಿರುವಂತೆ ಆತ್ಮವು ಸೂರ್ಯ, ಚಂದ್ರ ಅಥವಾ ವಿದ್ಯುತ್ ಶಕ್ತಿಗಿಂತ ಅನೇಕ ಪಟ್ಟು ಹೆಚ್ಚು ಪ್ರಕಾಶಮಯವೂ ಥಳಥಳಿಸುವಂಥದ್ದು ಶಕ್ತಿಶಾಲಿಯೂ ಆದ ಆಧ್ಯಾತ್ಮಿಕ ಕಿಡಿಯಾಗಿದೆ.
ಅವನು ಭಗವಂತನ ಅಂಶ, ಹಾಗಾಗಿ ಅವನು ಅಷ್ಟು ಆಧ್ಯಾತ್ಮಿಕ ಕಿಡಿ ಅಂದ್ರೆ ಅದಷ್ಟು ಶಕ್ತಿಶಾಲಿ. ಮನುಷ್ಯನು ಆತ್ಮದೊಡನೆ ತನ್ನ ನಿಜವಾದ ಗುರುತನ್ನು ಕಂಡುಕೊಳ್ಳದಿದ್ದರೆ ಮಾನವ ಜೀವನವು ಹಾಳಾಗಿ ಹೋಗುತ್ತದೆ. ಅಂದ್ರೆ ನಾವು ಯಾರು, ಯಾಕೆ, ಈ ಜೀವನ ಏನು ಅಂತ ನಾವು ತಿಳಿದುಕೊಳ್ಳದಿದ್ರೆ ಜೀವನವೇ ಹಾಳಾಗುತ್ತೆ. ಮನುಷ್ಯನನ್ನು ಇಂತಹ ದಾರಿ ತಪ್ಪಿಸುವ ನಾಗರಿಕತೆಯಿಂದ ಪಾರು ಮಾಡಲು ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳೊಡನೆ ಅವತರಿಸಿದರು. ಇದೆಲ್ಲ ಈ ಮನುಷ್ಯರಿಗೆ ಗೊತ್ತಾಗ್ಬೇಕು. ನೀವ್ ಯಾರು, ಯಾಕೆ ಇಲ್ಲಿ ಕಷ್ಟಪಡ್ತಿದ್ದೀರಾ, ನಿಮ್ಗೆ ಇಂಥ ಒಂದು ಸುಖದ ದಾರಿ ಇದೆ ಅಂತ ತಿಳಿಸಲೇ ಅವರಿಬ್ರು ಅವತಾರ ಮಾಡಿ ಬಂದಿದ್ದಾರೆ. ಯೋಗಿಗಳು ಬ್ರಹ್ಮಾಂಡದ ಎಲ್ಲಾ ಯಾವ್ದಿತ್ತು ಯೋಗಿಗಳು ಬ್ರಹ್ಮಾಂಡದ ಎಲ್ಲಾ ಲೋಕಗಳಿಗೂ ಹೇಗೆ ಯಾನ ಮಾಡುತ್ತಾರೆ ಎನ್ನುವುದನ್ನು ಶ್ರೀಮದ್ ಭಾಗವತವು ವರ್ಣಿಸಿದೆ. ಜೀವಶಕ್ತಿಯನ್ನು ಉಪಮಸ್ತಿಷ್ಠಕ್ಕೆ ಏರಿಸಿದಾಗ ಈ ಶಕ್ತಿಯು ಕಣ್ಣು, ಮೂಗು, ಕಿವಿ ಮುಂತಾದವುಗಳಿಂದ ಸಿಡಿದು ಹೊರಬರುತ್ತದೆ. ಏಕೆಂದರೆ ಈ ದ್ವಾರಗಳನ್ನು ಜೀವಶಕ್ತಿಯ 7ನೆಯ ಕಕ್ಷೆ ಎಂದು ಕರೆಯುತ್ತಾರೆ. ಆದರೆ ಯೋಗಿಗಳು ಸಂಪೂರ್ಣ ಶ್ವಾಸ ಬಂಧನವನ್ನು ಸಾಧಿಸಿ ಈ ದ್ವಾರವನ್ನು ಮುಚ್ಚಬಲ್ಲರು. ಅನಂತರ ಯೋಗಿಗಳು ಜೀವಶಕ್ತಿಯನ್ನು ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸುತ್ತಾರೆ. ಈ ಹಂತದಲ್ಲಿ ಯೋಗಿಯು ದೇಹವನ್ನು ಬಿಟ್ಟು ಯಾವ ಲೋಕಕ್ಕೆ ಹೋಗಬೇಕೆಂದು ಯೋಚಿಸುತ್ತಾನೋ ಆಗ ಯೋಗಿಯು ಲೋಕೋತ್ತರವಾದ ವೈಕುಂಠದಲ್ಲಿರುವ ಕೃಷ್ಣನ ಧಾಮಕ್ಕೆ ಹೋಗಬೇಕೆಂದು ಬಯಸುತ್ತಾನೋ ಅಥವಾ ಐಹಿಕ ವಿಶ್ವದ ಉನ್ನತ ಲೋಕಗಳಿಗೆ ಹೋಗಲು ಬಯಸುತ್ತಾನೋ, ಯಾವ ಲೋಕಕ್ಕೆ ಅವನು ಹೋಗ್ಲಿಕ್ಕೆ ಬಯಸ್ತಾನೋ ಅಂದ್ರೆ ಮೇಲೆ ನೆತ್ತಿ ಒಡೆದು ಹೋಗುದು, ಅವ್ರು ಎಲ್ಲಿ ಬಯಸ್ತಾರ ಅಲ್ಲಿ ಹೋಗ್ಬೋದಂತೆ. ಅದು ಒಂದು ವಿದ್ಯೆ, ಭಯಂಕರ ವಿದ್ಯೆ ಎಂದು ನಿರ್ಧರಿಸುತ್ತಾನೆ. ಅಲ್ಲಿ ಅವನು ನಿರ್ಧರಿಸ್ತಾನಂತೆ. ಕೃಷ್ಣನ ಧಾಮಕ್ಕೆ ಹೋದ ಮೇಲೆ ಅವನು ಐಹಿಕ ಪ್ರಪಂಚಕ್ಕೆ ಅಂದ್ರೆ ಇಲ್ಲಿ ಕೆಳಗೆ ಬರುವ ಅಗತ್ಯನೇ ಇಲ್ಲ, ಅವರೋಹಣ ಮಾಡಬೇಕಾದ ಅಗತ್ಯವೇ ಇಲ್ಲ. ಒಮ್ಮೆ ಕೃಷ್ಣನ ಲೋಕಕ್ಕೆ ಹೋದ್ರೆ ಮತ್ತೆ ಅವನು ಕೆಳಗೆ ಬರುವುದಿಲ್ಲ. ಪರಿಪೂರ್ಣ ಯೋಗಿಗೆ ಯಾವ ಕಡೆಗೆ ಬೇಕಾದರೂ ಹೋಗಲು ಸಾಧ್ಯ, ಮತ್ತೆ ಅವನಿಗೆ ಸ್ವಾತಂತ್ರ್ಯವೂ ಇದೆ. ಅಂಥ ಯೋಗಿ ಪರಿಪೂರ್ಣ ಯೋಗಿ. ದೇಹವನ್ನು ತೊರೆದು ಪರಿಪೂರ್ಣ ಪ್ರಜ್ಞಾವಸ್ಥೆಯಲ್ಲಿ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಪ್ರಯಾಣಿಸುವ ವಿಧಾನದಲ್ಲಿ ಯಶಸ್ಸನ್ನು ಸಾಧಿಸಿರುವ ಪರಿಪೂರ್ಣ ಯೋಗಿಗೆ ಅದು ಸಾಧಾರಣ ಮನುಷ್ಯನು ಕಿರಾಣಿ ಅಂಗಡಿಗೆ ಹೋಗಿ ನಡೆದುಕೊಂಡು ಹೋದಷ್ಟೇ ಸುಲಭ. ಆ ವಿದ್ಯೆ ಕಲಿತ ಮೇಲೆ, ಆ ವಿದ್ಯೆ ಗುಟ್ಟು ತಿಳಿದ ಮೇಲೆ ಅವರ ಮರಣ ಅಂದ್ರೆ ಏನಂದ್ರೆ ನಾವೊಂದು ಅಂಗಡಿಗೆ ಹೋಗಿ ಸಾಮಾನು ತರ್ಲಿಕ್ಕೆ ಹೋಗಿ ಬಂದಷ್ಟೇ ಸುಲಭ. ಅವರಿಗೆ ಅಷ್ಟು ಸುಲಭ, ಅಷ್ಟು ಅದನ್ನು ಕರಗತ ಮಾಡಿಕೊಂಡಿರ್ತಾರೆ ಆ ವಿದ್ಯೆಯನ್ನ. ಈಗಾಗಲೇ ಚರ್ಚಿಸಿರುವಂತೆ ಐಹಿಕ ದೇಹವು ಆಧ್ಯಾತ್ಮಿಕ ಆತ್ಮಕ್ಕೆ ಒಂದು ಹೊದಿಕೆ ಮಾತ್ರ. ಇದೊಂದು ಆವರಣ, ಇದು ಹೊದಿಕೆ. ನಮ್ಮ ಈ ದೇಹ ಎಂಬುದು ಒಂದು ಹೊದಿಕೆ. ಮನಸ್ಸು ಮತ್ತು ಬುದ್ಧಿ ಶಕ್ತಿಗಳು ಒಳ ಆವರಣ. ನಮ್ಮ ಒಳ ಆವರಣ, ಮೇಲಿನ ಹೊದಿಕೆ, ಅದು ಹಾರ್ಟ್, ಅದು ಇದೆಲ್ಲ ಬುದ್ಧಿಶಕ್ತಿ, ಇದೆಲ್ಲ ಒಳಗಿರುವುದು. ಭೂಮಿ, ನೀರು, ಗಾಳಿ ಮುಂತಾದವುಗಳಿಂದ ಆದ ಸ್ಥೂಲ ದೇಹವು ಆತ್ಮದ ಮೇಲಿನ ಹೊರಾವರಣ. ಹೀಗಿರುತ್ತಾ ಯೋಗ ಪ್ರಕ್ರಿಯೆಯಿಂದ ಸಾಕ್ಷಾತ್ಕಾರವನ್ನು ಪಡೆದಿರುವ ಜಡ ಮತ್ತು ಚೈತನ್ಯದ ನಡುವಣ ಸಂಬಂಧವನ್ನು ತಿಳಿದಿರುವ ಯಾವುದೇ ಪ್ರಗತಿ ಸಾಧಿಸಿದ ಆತ್ಮವು ಪರಿಪೂರ್ಣ ಸ್ಥಿತಿಯಲ್ಲಿ ಹಾಗೂ ತಾನು ಬಯಸಿದಂತೆ ಆತ್ಮದ ಸ್ಥೂಲ ರೂಪವನ್ನು ಕಳಚಿಕೊಳ್ಳಬಹುದು. ಆ ಯೋಗ ವಿದ್ಯೆಯನ್ನು ಕಲಿತವನು ಹೇಗಂದ್ರೆ, ನಾವು ಡ್ರೆಸ್ ಚೇಂಜ್ ಮಾಡಿದಂಗೆ ಸೇರಿಸಿ ತೆಗೆದು ಬಿಸಾಕಿ ಅವನಿಗೆ ಯಾವ ದೇಹಕ್ಕೆ ಹೋಗ್ಬೇಕು, ಯಾವ ಒಂದು ಲೋಕಕ್ಕೆ ಹೋಗ್ಬೇಕು ಅಲ್ಲಿಗೆ ಅವನು ಹೋಗ್ಬಹುದು. ದೇವರ ಅನುಗ್ರಹದಿಂದ ನಮಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಅಂದ್ರೆ ನಮ್ಗೆ ಎಲ್ಲ ಸ್ವಾತಂತ್ರ್ಯ ಇದೆ, ನಾವು ಅದನ್ನು ತಿಳಿದಿಲ್ಲ ಅಷ್ಟೇ. ನಮ್ಗೆಲ್ಲ ಅಲ್ಲಿ ಹೋಗುವ ಎಲ್ಲ ಸ್ವಾತಂತ್ರ್ಯನೂ ಇದೆ, ಎಲ್ಲಾ ವಿದ್ಯೆನೂ ಇದೆ ಈ ಭೂಮಿಯಲ್ಲಿ. ದೇವರು ನಮ್ಮ ವಿಷಯದಲ್ಲಿ ಕರುಣಾಶಾಲಿಯಾಗಿರುವುದರಿಂದ ಪರವ್ಯೋಮದಲ್ಲಿ ಅಥವಾ ಐಹಿಕ ಆಕಾಶದಲ್ಲಿ ಯಾವುದು ಬೇಕೋ ಆ ಲೋಕದಲ್ಲಿ ಎಲ್ಲಿ ಬೇಕಾದರೂ, ಅಂದ್ರೆ ನಮ್ಗೆ ಆ ಯೋಗ ಶಕ್ತಿಯ ರಹಸ್ಯ ತಿಳಿದಿರಬೇಕು, ನಾವು ವಾಸ ಮಾಡಬಹುದು. ಅಂತ ಯೋಗಿಗೆ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು. ಅದು ನಮ್ಗೆ ಕರ್ದಮ ಮುನಿ ಮತ್ತು ಈ ದೇವಹೂತಿ ಹೋದದ್ದು ಅದೆಲ್ಲ ಪಾಠದಲ್ಲಿ ಬಂದಿದೆ ಅಲ್ಲ. ಅವರು ಯಾವ ಲೋಕ ಸೃಷ್ಟಿಸಿ ಅಲ್ಲಿ ಹೇಗೆ ಬೇಕಾದ್ರೂ ಅಷ್ಟು ಚೆನ್ನಾಗಿರ್ತಾರೆ ಅಂತ ಯೋಗಿಗಳವರು. ಆದರೆ ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಂಡರೆ ವ್ಯಕ್ತಿಯು ಐಹಿಕ ಪ್ರಪಂಚಕ್ಕೆ ಪತನ ಹೊಂದುತ್ತಾನೆ. ಅವನು ಅದನ್ನು ದುರುಪಯೋಗ ಪಡಿಸಿಕೊಂಡ್ರೆ, ಕೆಟ್ಟದಾಗಿ ನಡೆಸ್ಕೊಂಡ್ರೆ ಅವನು ಬೀಳ್ತಾನೆ ಕೆಳಗೆ, ಮತ್ತೆ ಎದ್ದೇಳದಂಗೆ ಬೀಳ್ತಾನೆ. ಅಂದ್ರೆ ಅದು ಅಷ್ಟೊಂದು ಸರಿಯಾಗಿ ಕಲ್ತವರಿಗೆ ಮಾತ್ರ ಸಾಧ್ಯ, ಅದರಲ್ಲಿ ಯೋಗ ಸಿದ್ಧಿ ಪಡೆದವರಿಗೆ ಮಾತ್ರ ಸಾಧ್ಯ. ಮತ್ತು ಬದ್ಧ ಜೀವನದ ತಾಪತ್ರಯಗಳ ಸಂಕಟದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಬಿದ್ದ ಅಂದ್ರೆ ಅವನು ಜೀವನದ ತಾಪತ್ರಯದಲ್ಲಿ ಸಿಲುಕಿಕೊಳ್ತಾನಂತೆ. ಆತ್ಮದ ಆಯ್ಕೆಯಿಂದ ಆಗುವ ಪತನದಿಂದ ಐಹಿಕ ಪ್ರಪಂಚದಲ್ಲಿ ಯಾತನಾಮಯವಾದ ಬಾಳನ್ನು ದೂಡಬೇಕಾಗುತ್ತದೆ.
ಅದದ್ದು ಮೊದಲೆಲ್ಲ ಇದ್ರು ದುರ್ವಾಸ, ಗರ್ಗ, ವಿಶ್ವಾಮಿತ್ರ ಇವರೆಲ್ಲ ಎಷ್ಟೊಂದು ಉತ್ತಂಗಕ್ಕೆ ಏರಿದರು. ಅದಕ್ಕೊಂದು ಸಾಕ್ಷಿ ಇದೆ ಅಂತೆ ಎನ್ನುವುದಕ್ಕೆ ಮಿಲ್ಟನ್ ಮಹಾಕವಿ ಪ್ಯಾರಡೈಸ್ ಲಾಸ್ಟ್ ಎಂಬ ಕಾವ್ಯದಲ್ಲಿ ಸೊಗಸಾದ ದೃಷ್ಟಾಂತವನ್ನು ಬರೆದಿದ್ದಾನಂತೆ. ಅದೇ ರೀತಿಯಲ್ಲಿ ಆತ್ಮವು ತನ್ನ ಆಯ್ಕೆಯಿಂದ ಸ್ವರ್ಗವನ್ನು ಮರಳಿ ಪಡೆದು ಭಗವತ್ತಾಮಕ್ಕೆ ಹಿಂತಿರುಗಬಹುದು. ಅಂದ್ರೆ ಆತ್ಮಕ್ಕೆ ಭಗವತ್ತಾಮಕ್ಕೆ ಹೋಗ್ಬೇಕಾದ್ರೆ ಅದೆಲ್ಲ ನಮ್ಮಂತವರಿಂದ ಸಾಧ್ಯ ಇಲ್ಲ, ನಮಗೆ ಭಕ್ತಿ ಒಂದೇ ಸಾಧ್ಯ. ಆ ರೀತಿ ಬಹಳ ಹೋಗ್ಬಹುದು ಅಂತ ಇಲ್ಲಿ ಹೇಳ್ತಾರೆ. ಮರಣದ ಉತ್ಕಟ ಸಮಯದಲ್ಲಿ ವ್ಯಕ್ತಿಯು ತನ್ನ ಜೀವಶಕ್ತಿಯನ್ನು ಭೂಮಧ್ಯದಲ್ಲಿ ಕೇಂದ್ರೀಕರಿಸಿ ಎಲ್ಲಿಗೆ ಹೋಗಬೇಕೆಂದು ತೀರ್ಮಾನಿಸಬಹುದು. ಈಗ ಮರಣ ಸಂಭವಿಸುವಾಗ ಈ ವ್ಯಕ್ತಿಗೆ ನಾನು ಇಂಥ ಲೋಕಕ್ಕೆ ಹೋಗ್ಬಂದೆ, ಭೂತಗಳನ್ನು ಅಂದ್ರೆ ಪೂಜಿಸೋರು ಭೂತಲಕ್ಕೆ ಹೋಗ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ, ಆವಾಗ ನಾವು ತೀರ್ಮಾನಿಸಬಹುದಂತೆ ಮರಣ ಟೈಮ್ ಅಲ್ಲಿ. ಅಂದ್ರೆ ನಮ್ಮ ಈ ಆತ್ಮವನ್ನು ಈ ಭೂಮಧ್ಯದ 2 ಹುಬ್ಬುಗಳ ನಡುವೆ ಇಟ್ಟುಕೊಂಡು ಅಲ್ಲಿಂದ ಅವರು ಎಲ್ಲಿಗೆ ಹೋಗಬೇಕು, ಭೂಮಧ್ಯದಲ್ಲಿ ಕೇಂದ್ರೀಕರಿಸಿ ಎಲ್ಲಿಗೆ ಹೋಗ್ಬೇಕಂತ ಅಲ್ಲಿ ತೀರ್ಮಾನ ಮಾಡಿ ಎಲ್ಲಿಗೆ ಹೋಗ್ಬಹುದು. ಅದು ಒಂದು ಮಹಾವಿದ್ಯೆ. ಐಹಿಕ ಪ್ರಪಂಚದೊಡನೆ ಯಾವುದೇ ಸಂಪರ್ಕವಿಟ್ಟುಕೊಳ್ಳಲು ಅವನು ಬಯಸದಿದ್ದರೆ, ಈ ಐಹಿಕ ಲೋಕದಲ್ಲಿ ಯಾವುದರಲ್ಲೂ ಅವನಿಗೆ ಮೋಹ ಇಲ್ಲದಿದ್ದರೆ ಒಂದು ಕ್ಷಣಕ್ಕಿಂತ ಕಡಿಮೆ ಅವಧಿಯಲ್ಲಿ ವೈಕುಂಠದ ದಿವ್ಯಧಾಮವನ್ನು ತಲುಪಬಹುದು. ಇದಕ್ಕೆ ಉದಾಹರಣೆ ಖಟ್ವಾಂಗ ಮಹಾರಾಜ. ಅಷ್ಟು ಯುದ್ಧ ಮಾಡಿ ಬಂದ ಆ ಕ್ಷಣ ನನಗೆ ಎಷ್ಟು ಆಯುಷ್ಯ ಇದೆ ಅಂತ ಕೇಳಿದ, ಒಂದೇ ಕ್ಷಣ ಅಂದ್ರು. ಆ ಒಂದು ಕ್ಷಣ ಅವನ ಮನಸ್ಸು ಅದೆಷ್ಟು ದೃಢತೆ ಇರ್ಬೇಡ, ಅವನು ದಿವ್ಯಧಾಮಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ಆಧ್ಯಾತ್ಮಿಕ ಕಾಯದಲ್ಲಿ ಸಂಪೂರ್ಣವಾಗಿ ಕಾಣಿಸಿಕೊಳ್ಳಬಹುದು. ಅಂದ್ರೆ ಈ ಕಾಯ ಅಲ್ಲ, ಈ ಜೀವ ಇಲ್ಲೇ ಇರ್ಬೇಕು, ಆಧ್ಯಾತ್ಮಿಕ ಕಾಯದಲ್ಲಿ ಅವನು ಅಲ್ಲಿ ಹೋಗ್ತಾನೆ. ನಮ್ಗೆ ಪಾಠದಲ್ಲಿ ಬಂದಿದೆ, ಆ ಕಾಯ ಆಧ್ಯಾತ್ಮಿಕ ಪರಿಸರದಲ್ಲಿ ಅವನಿಗೆ ಸೂಕ್ತವಾಗಿರುತ್ತದೆ. ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳೆರಡರಲ್ಲೂ ಐಹಿಕ ಪ್ರಪಂಚವನ್ನು ಬಿಟ್ಟು ಹೊರಡಲು ಅವನು ಕೇವಲ ಬಯಸಿದರೆ ಸಾಕು. ಅಂತ ಒಂದು ಆತ್ಮವು ಖಾಲಿ ಬಯಸಿದರೆ ಸಾಕು, ಈ 2 ದೇಹವನ್ನು ಬಿಟ್ಟು ಅನಂತರ ಜೀವಶಕ್ತಿಯನ್ನು ಬ್ರಹ್ಮರಂಧ್ರವೆಂದು ಕರೆಯುವ ಶಿರದ ಅತ್ಯುನ್ನತ ಬಿಂದುವಿಗೆ ತಂದು ದೇಹವನ್ನು ಬಿಡಬೇಕು. ಅದು ಬಹಳ ಕಷ್ಟದ್ದು. ಅಂದ್ರೆ ಅಂತ ಒಂದು ಪುಣ್ಯಾತ್ಮರಿಗೆ, ಅಂತ ಒಂದು ಶಕ್ತಿವಂತರಿಗೆ ಸಾಧ್ಯ. ಬ್ರಹ್ಮರಂಧ್ರ ಅಂದ್ರೆ ನೆತ್ತಿಯಲ್ಲಿದ್ದದ್ದು ಅದು ಒಡೆದು ಹೋಗುತ್ತಂತೆ. ನಮ್ಮ ಆತ್ಮವನ್ನು ಅಲ್ಲಿಗೆ ತಂದು ದೇಹವನ್ನು ಬಿಡಬೇಕು. ಯೋಗಾಭ್ಯಾಸದಲ್ಲಿ ಪರಿಪೂರ್ಣರಾದವರಿಗೆ ಇದು ಸುಲಭ ಸಾಧ್ಯ. ನಮ್ಗೆ ಭಕ್ತಿ ಮಾತ್ರ ಸಾಧ್ಯ. ಅವರಿಗೆ ಯೋಗಾಭ್ಯಾಸ ಅದು ಕಲಿತರೆ ಆ ವಿದ್ಯೆ ಅವರಿಗೆ ಒಲಿದರೆ ಅದು ಬಹಳ ಸುಲಭ ಅವರಿಗೆ. ಮನುಷ್ಯನಿಗೆ ಮುಕ್ತ ಮನಸ್ಸು ಕೊಡಲಾಗಿದೆ ಅಷ್ಟೇ. ನಮ್ಗೆ ಎಲ್ಲರಿಗೂ ಅವರವರಿಗೂ ಒಂದು ಸ್ವಾತಂತ್ರ್ಯದ ಮನಸ್ಸಿದೆ. ಮನಸ್ಸಿಗೆ ಯಾರು ಒಂದು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡಲಾಗಿ ಎಲ್ಲರಿಗೂ ಕೊಟ್ಟಿದ್ದಾರೆ ಭಗವಂತ. ಐಹಿಕ ಲೋಕದಿಂದ ಮುಕ್ತನಾಗಲು ಅವನು ಬಯಸದಿದ್ದರೆ, ನಮ್ಗೆ ಇಲ್ಲೇ ಇರ್ಬೇಕು, ಈ ಐಹಿಕದಲ್ಲೇ ಇರ್ಬೇಕು, ಇಲ್ಲಿಯ ಸುಖ ಎಲ್ಲ ಪಡೆಯಬೇಕೆಂಬ ಮನಸ್ಸು ಇದ್ರೆ ಅವನು ಬ್ರಹ್ಮಪದದ ಜೀವನವನ್ನು ಅನುಭವಿಸಬಹುದು. ಸಿದ್ಧ ಲೋಕವನ್ನು, ಐಹಿಕವಾಗಿ ಪರಿಪೂರ್ಣರಾಗಿರುವ ಜೀವಿಗಳ ಲೋಕ ಸಂದರ್ಶಿಸಬಹುದು. ನಮ್ಗೆ ಇಲ್ಲೇ ಇರ್ಬೇಕು, ಇಲ್ಲಿಯ ಒಂದು ಸುಖವನ್ನೇ ಅನುಭವಿಸ್ಬೇಕಂದ್ರೆ ಸಿದ್ಧ ಲೋಕ ಪಡೆಯಬಹುದು. ಅಂಥವರಿಗೆ ಗುರುತ್ವಾಕರ್ಷಣ ಮತ್ತು ಅಂತರಿಕ್ಷದ ಕಾಲವನ್ನು ನಿಯಂತ್ರಿಸಬಲ್ಲರು ಅಂತವರು, ಅಷ್ಟು ಶಕ್ತಿ ಇದ್ದವರು. ಐಹಿಕ ವಿಶ್ವದಲ್ಲಿರುವ ಈ ಉನ್ನತ ಲೋಕಗಳನ್ನು ಸಂದರ್ಶಿಸಲು ವ್ಯಕ್ತಿಯು ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ತೊರೆಯಬೇಕಾಗಿಲ್ಲ. ಅಂದ್ರೆ ಅವನೇ ಸ್ಥೂಲ ವಸ್ತುವನ್ನು, ಈ ದೇಹವನ್ನು ಬಿಡ್ಬೇಕು ಅಲ್ಲಿ ಹೋಗ್ಬೇಕಾದ್ರೆ. ಆದ್ರೆ ಅವನ ಬುದ್ಧಿ ಮತ್ತು ಮನಸ್ಸನ್ನು ಅವನಲ್ಲೇ ಇರುತ್ತೆ. ಅದು ಆತ್ಮದ ಜೊತೆ ವಸ್ತುವನ್ನು ಸಂದರ್ಶಿಸಲು ವ್ಯಕ್ತಿಯು ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ತೊರೆಯಬೇಕಾಗಿಲ್ಲ. ಸ್ಥೂಲ ವಸ್ತುವನ್ನು, ಐಹಿಕ ದೇಹವನ್ನು ತೊರೆದರೆ ಸಾಕು. ಅಂದ್ರೆ ಪ್ರತಿ ಒಂದು ಲೋಕಕ್ಕೂ ತನ್ನದೇ ಆದ ವಾತಾವರಣವಿದೆ. ಪ್ರತಿ ಒಂದು ಚಂದ್ರನ ಲೋಕದಲ್ಲಿ ತಂಪು, ಸೂರ್ಯನ ಲೋಕದಲ್ಲಿ ಶಾಖ, ಹೀಗೆ ಪ್ರತಿಯೊಂದು ಲೋಕದಲ್ಲೂ ಆಯಾಯ ಲೋಕಕ್ಕೆ ತಕ್ಕ ಒಂದು ವಾತಾವರಣವಿದೆ. ಐಹಿಕ ವಿಶ್ವದಲ್ಲಿರುವ ಯಾವುದಾದರೂ ಲೋಕಕ್ಕೆ ಪಯಣಿಸಬೇಕೆಂದು ವ್ಯಕ್ತಿಯು ಬಯಸಿದರೆ, ಮುಖ್ಯ ಅವನಿಗೆ ಯಾವ ಲೋಕ ಎಲ್ಲೆಲ್ಲಿದೆ ಅಂತ ಎಲ್ಲ ತಿಳಿದಿರ್ಬೇಕು, ಅಷ್ಟು ಪರಿಪೂರ್ಣನಾಗಿರ್ಬೇಕು. ಅವನು ಒಂದು ಲೋಕವನ್ನು ಬಯಸಿದ್ರೆ ಆ ಲೋಕದ ಹವಾಮಾನ ಪರಿಸ್ಥಿತಿಗೆ ತನ್ನ ಐಹಿಕ ದೇಹವನ್ನು ಹೊಂದಿಸಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ, ಒಬ್ಬನು ಭಾರತದಿಂದ ಯುರೋಪಿಗೆ ಹೋಗಬೇಕೆಂದರೆ ಅಲ್ಲಿ ಹವಾಮಾನ ಪರಿಸ್ಥಿತಿ ಬೇರೆಯಾಗಿರುವುದರಿಂದ ಸೂಕ್ತವಾದ ಉಡುಪನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಈಗ ನಾವು ಇಲ್ಲಿ ಹಿಮಾಲಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹೇಗೆ ಡ್ರೆಸ್ ಹಾಕ್ಬೇಕು,
ಬೇರೆ ದೇಶಕ್ಕೆ ಬೇಡ, ನಮ್ಮ ದೇಶಲ್ಲೇ ಒಂದೊಂದು ಇದಕ್ಕೆ ಹೋಗ್ಬೇಕಾದ್ರೆ ಒಂದೊಂದ್ ತರ ಇರ್ಬೇಕಾಗುತ್ತೆ. ಹಾಗಾದ್ರೆ ಇದು ಲೋಕಕ್ಕೆ ಹೋಗ್ಬೇಕಾದ್ರೆ ಹೆಂಗಾಗಿ ಹೋಗ್ಬೇಕು? ಅದೇ ರೀತಿಯಲ್ಲಿ ವ್ಯಕ್ತಿಯು ವೈಕುಂಠದ ದಿವ್ಯ ಲೋಕಗಳಿಗೆ ಹೋಗಬೇಕೆಂದರೆ ತನ್ನ ಮನಸ್ಸು, ಬುದ್ಧಿ, ಅಹಂಕಾರಗಳೆಂಬ ಸೂಕ್ಷ್ಮ ಉಡುಪನ್ನು ಇರಿಸಿಕೊಳ್ಳಬಹುದು. ಆ ಸೂಕ್ಷ್ಮ ಉಡುಪು ಅಂದ್ರೆ ಅಹಂಕಾರ, ಬುದ್ಧಿ ಇದೆಲ್ಲ ಇರ್ಬೋದು, ಆದ್ರೆ ಈ ದೇಹ ಇಲ್ಲ. ಆದರೆ ಭೂಮಿ, ನೀರು, ಬೆಂಕಿ ಮುಂತಾದವುಗಳಿಂದ ಆದ ಸ್ಥೂಲ ಉಡುಪನ್ನು ಬಿಟ್ಟು ಹೋಗಬೇಕಾಗುತ್ತೆ. ಅಂದ್ರೆ ಅಲ್ಲಿಗೆ ಇದನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಆ ಲೋಕಕ್ಕೆ ಈ ದೇಹದಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ವ್ಯಕ್ತಿಯು ದಿವ್ಯ ಲೋಕಕ್ಕೆ ಹೋದ ಮೇಲೆ ಸೂಕ್ಷ್ಮ ಮತ್ತು ಸ್ಥೂಲ ದೇಹಗಳನ್ನು ಬದಲಾಯಿಸಿಕೊಳ್ಳುವುದು ಅಗತ್ಯ. ಏಕೆಂದರೆ ವ್ಯಕ್ತಿಯು ಪರವ್ಯೋಮವನ್ನು ಸಂಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ತಲುಪಬೇಕಾಗುತ್ತದೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಯ ಜೀವಿಗಳು ಹೇಗಿರ್ತವೆ, ಆ ದೇಹ ಅಲ್ಲಿ ಆಧ್ಯಾತ್ಮಿಕ ದೇಹ ಸಿಗುತ್ತೆ ಈ ಆತ್ಮಕ್ಕೆ. ಅವನು ಬಯಸಿದರೆ ಉಡುಪಿನ ಈ ಬದಲಾವಣೆಯು ಮರಣ ಕಾಲದಲ್ಲಿಯೇ ತನ್ನಷ್ಟಕ್ಕೆ ತಾನಾಗುತ್ತದೆ. ಅವನಂತ ಪರಿಶುದ್ಧನಾಗಿದ್ದರೆ ಮೊದಲೇ ಅದನ್ನು ಅವನು ಬಯಸಿದ್ರೆ ಮರಣ ಆಗುವಾಗ್ಲೇ ಅವನಿಗೆ ಆ ದೇಹ ಸಿಗುತ್ತೆ. ಅವನು ಬಹಳ ಬೇಗವಾಗಿ ಆ ಲೋಕಕ್ಕೆ, ಆ ದೇಹದಲ್ಲಿ ಹೋಗ್ತಾನೆ. ಅಲ್ಲಿಯ ದೇಹವನ್ನೇ ಅವನು ಪಡೆಯುತ್ತಾನೆ ಮರಣ ಟೈಮ್ನಲ್ಲಿ. ವ್ಯಕ್ತಿಯು ತನ್ನ ದೇಹವನ್ನು ತ್ಯಜಿಸುವ ಸಮಯದಲ್ಲಿ ಬಯಸುವಂತೆ ಅವನ ಮುಂದಿನ ಐಹಿಕ ದೇಹವು ದೊರೆಯುತ್ತದೆ. ಅವನು ಅದೇ ನಮ್ಮ ಭಗವದ್ಗೀತೆಯಲ್ಲಿ ಬಂದಿದೆಲ್ಲ, ಭೂತವನ್ನು ಪೂಜಿಸುವವರು ಭೂತ ರಾಜ್ಯಕ್ಕೆ ಹೋಗ್ತಾರೆ, ದೇವತೆಯನ್ನು ಪೂಜಿಸುವವರು ದೇವರ ಲೋಕಕ್ಕೆ ಹೋಗ್ತಾರೆ ಅಂತ. ಅವರು ಯಾವ ಒಂದು ಇದನ್ನು ಬಯಸ್ತಾರೋ, ಅಂದ್ರೆ ವ್ಯಕ್ತಿಯು ತನ್ನ ದೇಹವನ್ನು ತ್ಯಜಿಸುವ ಸಮಯದಲ್ಲಿ ಬಯಸುವಂತೆ ಅವನ ಮುಂದಿನ ಐಹಿಕ ದೇಹವು ದೊರೆಯುತ್ತದೆ ಎಂದು ಭಗವದ್ಗೀತೆಯಲ್ಲಿ ದೃಢೀಕರಿಸಲಾಗಿದೆ. ಗಾಳಿಯು ಸುಗಂಧವನ್ನು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಕೊಂಡೊಯ್ಯುವಂತೆ ಮನಸ್ಸಿನ ಆಸೆಯು ಆತ್ಮವನ್ನು ಸೂಕ್ತ ಪರಿಸರಕ್ಕೆ ಕರೆದೊಯ್ಯುತ್ತದೆ. ಈಗ ಒಂದು ಹೂ ಅರಳ್ತಾ ಇದ್ದಾರೆ, ಅದರ ಪರಿಮಳ ಎಷ್ಟು ದೂರ ತನಕ ಹೋಗುತ್ತೆ, ರೊಯ್ಯ ಅಂತ ಹೋಗುತ್ತೆ. ಅದೇ ರೀತಿ ನಾವು ಏನು ಬಯಸುತ್ತೇವೋ, ಸಾಯುವಾಗ ಏನ್ ನೆನೆಸ್ತೇವೋ ಆ ಒಂದು ದೇಹಕ್ಕೆ ನಾವು ಹೋಗ್ತೀವಿ. ಅಂದ್ರೆ ದುರ್ದೈವದಿಂದ ಯೋಗಿಗಳಲ್ಲದವರು ಮತ್ತು ಸ್ಥೂಲ ಐಹಿಕವಾದಿಗಳು ತಮ್ಮ ಜೀವನ ಪೂರ್ತಿ ಇಂದ್ರಿಯ ತುಷ್ಟಿಯಲ್ಲಿ ಮಗ್ನರಾಗಿದ್ದುಕೊಂಡು ಮರಣ ಸಮಯದಲ್ಲಿ ದೇಹ ಮತ್ತು ಮನಸ್ಸುಗಳ, ಅಂದ್ರೆ ಆ ಮರಣ ಸಮಯದಲ್ಲಿ ಅವರ ಮನಸ್ಸು ಮತ್ತು ದೇಹ ಅವಾಗ 1000 ಚೇಳು ಚುಚ್ಚಿದಂಗ ಆಗುತ್ತಂತೆ. ಅವಾಗ ಅವರು ತಬ್ಬಿಬ್ಬಾಗ್ತಾರೆ, ಏನ್ ಮಾಡುದು, ಎಲ್ಲಿ ಯಾವುದು ನೆನಪು ಬರೋಲ್ಲ. ಆ ಅವಸ್ಥೆಯನ್ನು ಕಂಡು ತಬ್ಬಿಬ್ಬಾಗುತ್ತಾರೆ. ಇಂತಹ ಜಡ ಇಂದ್ರಿಯ ಲೋಲುಪ್ತರು ತಾವು ಬಾಳಿದ ಬದುಕಿನ ಮುಖ್ಯ ಯೋಚನೆಗಳು, ಕಾಮನೆಗಳು ಮತ್ತು ಸಹವಾಸಗಳ ತೊಡಕಿನಲ್ಲಿ ಸಿಲುಕಿಕೊಂಡು, ಕೆಲವರಿಗೆ ದ್ವೇಷ ಇರುತ್ತೆ, ಕೆಲವರಿಗೆ ಒಬ್ಬರ ಮೇಲೆ ಕೋಪ ಇರುತ್ತೆ, ಕೆಲವರಿಗೆ ಪ್ರೀತಿ ಇರುತ್ತೆ, ಅದರಲ್ಲೇ ಸಿಗ್ತಾರೆ ಅವರು, ಮತ್ತೆ ಅಲ್ಲೇ ಹುಟ್ಟಿ ಬರ್ತಾರೆ. ತಮ್ಮ ಹಿತಕ್ಕೆ ವಿರುದ್ಧವಾದುದನ್ನು ಬಯಸುತ್ತಾರೆ. ಹೀಗೆ ಮೂರ್ಖತನದಿಂದ ಹೊಸ ದೇಹಗಳನ್ನು ಸ್ವೀಕರಿಸಿ ಆವಾಗ ಆ ರೀತಿ ಅವರಿಗೆ ಬಂದ್ರೆ ಅಲ್ಲೇ ಹುಟ್ಟುತ್ತಾರೆ, ಮತ್ತೆ ಪುನಃ ಜನನ ಮರಣ ಚಕ್ರಕ್ಕೆ ಸಿಕ್ಕಿ ಬೀಳ್ತಾರೆ. ಹಾಗಾಗಿ ಲಾಸ್ಟ್ ಸಾಯುವಾಗ ಭಗವಂತನ ನೆನಪಬೇಕು ಅಂತ ಹೇಳ್ತಾರೆ. ತಮ್ಮ ಐಹಿಕ ಯಾತನೆಗಳು ನಿರಂತರವಾಗಿ ಮುಂದುವರಿಯದಂತೆ ಮಾಡುತ್ತಾರೆ. ಅಂದ್ರೆ ಪ್ರೀತಿ, ಕೋಪ, ಕಾಮ ಇವೆಲ್ಲ ಇದ್ದರೆ ಅದೇ ರೀತಿಯಾಗಿ ಪುನಃ ಅವರು ಜನನ ಮರಣ ಚಕ್ರಕ್ಕೆ ಸಿಕ್ಕಿ ಬೀಳ್ತಾರೆ. ಅದಕ್ಕೆ ನಾವು ಸರಿಯಾದ ಮಾರ್ಗ ಮನಸ್ಸಿಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಮನಸ್ಸಿಗೆ ಬುದ್ಧಿ ಹೇಳ್ತಾ ಇರ್ಬೇಕು. ಆದ್ದರಿಂದ ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ವ್ಯವಸ್ಥಿತವಾಗಿ ತರಬೇತಿಗೊಳಿಸುವುದು ಅವಶ್ಯಕ. ಆಗ ಮರಣ ಸಮಯದಲ್ಲಿ ಈ ಲೋಕದಲ್ಲಿಯೋ ಅಥವಾ ಇನ್ನೊಂದು ಐಹಿಕ ಲೋಕದಲ್ಲಿಯೋ ಅಥವಾ ದಿವ್ಯ ಲೋಕದಲ್ಲಿಯೋ ಸೂಕ್ತವಾದ ದೇಹವನ್ನು ಧರಿಸುವಂತೆ ಪ್ರಜ್ಞಾಪೂರ್ವಕವಾಗಿ ಬಯಸಲು ಸಾಧ್ಯವಾಗುತ್ತದೆ. ಅದು ಮೊದಲು ಭಕ್ತಿಗೆ ಬರಬೇಕು, ಇದೆಲ್ಲ ತಿಳಿದಿರ್ಬೇಕು, ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಇಲ್ಲದ್ರೆ ಅಮರ ಆತ್ಮದ ಪ್ರಗತಿಶೀಲ ಮುನ್ನಡೆಯನ್ನು ಪರಿಗಣಿಸದ ಒಂದು ನಾಗರಿಕತೆಯು ಕೇವಲ ಅಜ್ಞಾನದ ಮೃಗೀಯ ಜೀವನವನ್ನು ಪೋಷಿಸುತ್ತದೆ. ಅಂದ್ರೆ ಯಾಕಂದ್ರೆ ಇದೆಲ್ಲ ತಿಳಿದಿದ್ರೆ ಏನು, ಪ್ರಾಣಿಗಳಿಗೂ ನಮ್ದು ಏನಿದೆ, ಆತ್ಮದ ಒಂದು ವಿಷಯನೇ ಗೊತ್ತಿಲ್ಲ, ನಮ್ಗೆ ಎಂಥ ಒಂದು ಲೋಕ ಇದೆ, ಆ ಸುಖವನ್ನು ನಾವು ಬಯಸ್ಬೇಕು, ಇಲ್ಲಿದ್ದು ನಾವು ಬಯಸ್ಬಾರ್ದು. ಇದೆಲ್ಲ ನಾವು ಭಗವದ್ಗೀತೆ ಭಾಗವತದಲ್ಲಿ ಅರಿತಿದ್ದೇವೆ. ಅದನ್ನು ತಿಳಿದು ಜೀವನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಗತಿಸಿದ ಪ್ರತಿಯೊಂದು ಆತ್ಮವು ಒಂದೇ ಸ್ಥಳಕ್ಕೆ ಹೋಗುತ್ತದೆ ಎಂದು ಯೋಚಿಸುವುದು ಮೂರ್ಖತನ. ಮರಣ ಸಮಯದಲ್ಲಿ ವ್ಯಕ್ತಿಯು ಬಯಸಿದ ಸ್ಥಳಕ್ಕೆ ಆತ್ಮವು ಹೋಗುತ್ತದೆ, ಅಥವಾ ದೇಹವನ್ನು ತ್ಯಜಿಸಿದ ಮೇಲೆ ಅವನ ಹಿಂದಿನ ಜೀವನದ ಕ್ರಿಯೆಗಳಿಗೆ ಅನುಗುಣವಾಗಿ ವ್ಯಕ್ತಿಯು ಬಲಾತ್ಕಾರವಾಗಿ ಒಂದು ಸ್ಥಾನವನ್ನು ಅಂಗೀಕರಿಸಬೇಕಾಗುತ್ತದೆ. ಐಹಿಕವಾದಿಗೂ ಯೋಗಿಗೂ ಇರುವ ವ್ಯತ್ಯಾಸವೆಂದರೆ ಐಹಿಕವಾದಿಯು
ತನ್ನ ಮುಂದಿನ ದೇಹವು ಯಾವುದಾಗಿರಬೇಕೆಂದು ತೀರ್ಮಾನಿಸಲಾರ. ಆದರೆ ಯೋಗಿಯಾದರೂ ಉನ್ನತ ಗೃಹ ಲೋಕಗಳಲ್ಲಿ ಸುಖೋಪಭೋಗಕ್ಕಾಗಿ ಸೂಕ್ತವಾದ ದೇಹವನ್ನು ಬುದ್ಧಿಪೂರ್ವಕವಾಗಿ ಪಡೆಯಬಲ್ಲ. ಜಡ ಐಹಿಕವಾದಿಯು ತನ್ನ ಜೀವನಾದ್ಯಂತ ಇಂದ್ರಿಯ ತುಷ್ಟಿಗಾಗಿ ನಿರಂತರವಾಗಿ ದುಡಿಯುತ್ತಾ ಇಡೀ ದಿನ ತನ್ನ ಮತ್ತು ತನ್ನ ಕುಟುಂಬದವರ ಪೋಷಣೆಗಾಗಿ ದುಡಿಯುತ್ತಾನೆ. ರಾತ್ರಿ ಕಾಮೋಪಭೋಗದಲ್ಲಿ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡುತ್ತಾನೆ, ಅಥವಾ ಹಗಲಿನಲ್ಲಿ ತಾನು ಏನೆಲ್ಲ ಮಾಡಿದೆ ಎಂದು ಯೋಚಿಸುತ್ತಾ ನಿದ್ರಾವಶನಾಗುತ್ತಾನೆ. ಅದು ಐಹಿಕವಾದಿಯ ಏಕತಾನದ ಜೀವನ. ವ್ಯಾಪಾರಗಾರರು, ವಕೀಲರು, ರಾಜಕಾರಣಿಗಳು, ಪ್ರಾಧ್ಯಾಪಕರು, ನ್ಯಾಯಾಧೀಶರು, ಕೂಲಿಗಳು, ಜೇಬುಗಳ್ಳರು, ಕಾರ್ಮಿಕರು ಇತ್ಯಾದಿಯಾಗಿ ನಾನಾ ರೀತಿಯಾಗಿ ವರ್ಗೀಕರಣಗೊಂಡಿದ್ದರೂ ಐಹಿಕ ವ್ಯಾಧಿಗಳೆಲ್ಲ ಕೇವಲ ಆಹಾರ, ನಿದ್ರೆ, ಭಯ ಮತ್ತು ಮೈಥುನಗಳಲ್ಲಿ ಮಗ್ನರಾಗಿದ್ದುಕೊಂಡು ತಮ್ಮ ಅಮೂಲ್ಯ ಜೀವನವನ್ನು ವೈಭೋಗದ ಅನ್ವೇಷಣೆಯಲ್ಲಿ ವ್ಯರ್ಥಗೊಳಿಸುತ್ತಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದಿಂದ ತಮ್ಮ ಬದುಕನ್ನು ಪರಿಪೂರ್ಣಗೊಳಿಸಿಕೊಳ್ಳಲು ಆಲಕ್ಷಿಸುತ್ತಾರೆ. ಆದರೆ ಯೋಗಿಗಳಾದರೂ ತಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಅವರು ಶಾಶ್ವತ ಸಂಬಂಧವನ್ನು ಬಯಸುತ್ತಾರೆ. ಪ್ರತಿಯೊಬ್ಬನು ಯೋಗಿಯಾಗಬೇಕೆಂದು ಭಗವದ್ಗೀತೆಯು ವಿಧಿಸುತ್ತದೆ. ಆತ್ಮವನ್ನು ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವ ಪದ್ಧತಿಯೇ ಯೋಗ. ಉನ್ನತ ಮಾರ್ಗದರ್ಶನದಲ್ಲಿ ಮಾತ್ರ ಇದು ಸಾಧ್ಯ. ತನ್ನ ಸಾಮಾಜಿಕ ಸ್ಥಾನವನ್ನು ಬದಲಾಯಿಸದೆ ವ್ಯಕ್ತಿಯು ಅಂತಹ ಯೋಗವನ್ನು ಅಭ್ಯಾಸ ಮಾಡಬಹುದು. ಈಗಾಗಲೇ ವಿವರಿಸಿರುವಂತೆ ಒಬ್ಬ ಯೋಗಿಯು ಯಾಂತ್ರಿಕ ನೆರವಿಲ್ಲದೆ ತಾನು ಬಯಸಿದ ಯಾವುದೇ ಸ್ಥಳಕ್ಕೆ ಹೋಗಬಲ್ಲ. ಹೇಗೆಂದರೆ, ಒಬ್ಬ ಯೋಗಿಯು ತನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ತನ್ನ ದೇಹದಲ್ಲಿ ಪರಿಚಲನೆ ಮಾಡುತ್ತಿರುವ ಪ್ರಾಣವಾಯುವಿನೊಡನೆ ಸೇರಿಸಿ ಅನಂತರ ಶ್ವಾಸ ನಿಯಂತ್ರಣದ ಕಲೆಯನ್ನು ಆಚರಣೆ ಮಾಡುವ ಮೂಲಕ ತನ್ನ ದೇಹದ ಹೊರಗೆ ವಿಶ್ವದಾದ್ಯಂತ ಬೀಸುವ ಪ್ರಾಣವಾಯುವಿನೊಡನೆ ತನ್ನ ದೇಹದ ಗಾಳಿಯನ್ನು ಬೆರೆಸಬಲ್ಲ. ಈ ವಿಶ್ವವಾಯುವಿನ ನೆರವಿನಿಂದ ಯೋಗಿಯು ಯಾವುದ ಲೋಕಕ್ಕೆ ಬೇಕಾದರೂ ಪ್ರಯಾಣಿಸಬಲ್ಲ, ಪರಕಾಯ ಪ್ರವೇಶ ಮಾಡಬಲ್ಲ, ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾದ ದೇಹವನ್ನು ಪಡೆಯಬಲ್ಲ. ಈ ಪ್ರಕ್ರಿಯೆಯನ್ನು ನಾವು ರೇಡಿಯೋ ಸಂದೇಶಗಳ ವಿದ್ಯುನ್ಮಾನ ಪ್ರಸಾರಕ್ಕೆ ಹೋಲಿಸುವ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಈಗ ಅಂದ್ರೆ ರೇಡಿಯೋ ಎಲ್ಲಿ ಮಾತಾಡಿದ್ರೆ ಎಲ್ಲಿ ಕೇಳುತ್ತೆ, ಈಗ ಆ ರೀತಿ ಇದೆ. ಆದ್ರೆ ಆ ವಿದ್ಯೆ ಅದು ಪರಮ ಪವಿತ್ರ ವಿದ್ಯೆ. ಒಂದು ಆಕಾಶವಾಣಿ ಕೇಂದ್ರದಲ್ಲಿ ಉತ್ಪನ್ನವಾದ ನಾದ ತರಂಗಗಳು ರೇಡಿಯೋ ಪ್ರೇಷಕ ಮೂಲಕ ಕೆಲವೇ ಕ್ಷಣದಲ್ಲಿ ಪ್ರಪಂಚದಾದ್ಯಂತ ಪ್ರಯಾಣಿಸಬಲ್ಲವು. ಆದರೆ ಶಬ್ದವು ಆಕಾಶದಲ್ಲಿ ಉತ್ಪನ್ನವಾಗುತ್ತದೆ. ಆಗಲೇ ವಿವರಿಸಿರುವಂತೆ ಆಕಾಶಕ್ಕಿಂತ ಸೂಕ್ಷ್ಮವಾದದ್ದು ಮನಸ್ಸು, ಮನಸ್ಸಿಗಿಂತ ಸೂಕ್ಷ್ಮವಾದದ್ದು ಬುದ್ಧಿಶಕ್ತಿ, ಚೇತನವು ಬುದ್ಧಿಶಕ್ತಿಗಿಂತ ಸೂಕ್ಷ್ಮವಾದದ್ದು. ಸಹಜವಾಗಿಯೇ ಅದು ಜಡ ವಸ್ತುವಿಗಿಂತ ಸಂಪೂರ್ಣವಾಗಿ ಬೇರೆಯಾಗಿದೆ. ಆದ್ದರಿಂದ ಚೇತನಾತ್ಮವು ಎಷ್ಟು ಶೀಘ್ರವಾಗಿ ವಿಶ್ವ ವಾತಾವರಣದಲ್ಲಿ ಪ್ರಯಾಣ ಮಾಡಬಲ್ಲದು ಎಂದು ನಾವು ಕಲ್ಪಿಸಿಕೊಳ್ಳಬಹುದು. ಇದು ಮಂತ್ರಶಕ್ತಿಯಿಂದ, ನಮ್ಗೆ ಬರೇ ಮಂತ್ರಶಕ್ತಿಯಿಂದ ಸಾಧ್ಯ. ಹರೇ ಕೃಷ್ಣ ಮಂತ್ರದಿಂದ ಮನಸ್ಸು, ಬುದ್ಧಿ ಮತ್ತು ಚೇತನಗಳಂತ ಸೂಕ್ಷ್ಮ ಧಾತುಗಳನ್ನು ಕೌಶಲ್ಯದಿಂದ ನಿರ್ವಹಿಸುವ ಹಂತಕ್ಕೆ ಬರಲು ವ್ಯಕ್ತಿಗೆ ಸೂಕ್ತವಾದ ತರಬೇತಿ, ಸೂಕ್ತವಾದ ಜೀವನ ವಿಧಾನ ಮತ್ತೆ ಸೂಕ್ತವಾದ ಸಹವಾಸ ಅಗತ್ಯ. ಅಂತಹ ತರಬೇತಿಯು ಪ್ರಾಮಾಣಿಕ ಪ್ರಾರ್ಥನೆಗಳು, ಭಕ್ತಿ ಸೇವೆ, ಯೋಗ ಸಿದ್ಧಿಯೇ ಮತ್ತು ಯಶಸ್ಸಿನ ಸಾಧನೆ, ಜೀವಾತ್ಮ ಹಾಗೂ ಪರಮಾತ್ಮನ ಚಟುವಟಿಕೆಗಳಲ್ಲಿ ವ್ಯಕ್ತಿಯು ಯಶಸ್ವಿಯಾಗಿ ಲೀನವಾಗುವುದು ಇವುಗಳನ್ನು ಅವಲಂಬಿಸಿದೆ. ಅದು ನಮ್ಮ ಭಕ್ತಿಯ ಮೇಲೆ ಹೊಂದಿದೆ. ಜಡ ಐಹಿಕವಾದಿಯು ಅನುಭವಗಾಮಿ ದಾರ್ಶನಿಕನಾಗಿರಲಿ, ವಿಜ್ಞಾನಿಯಾಗಿರಲಿ, ಮನಶಾಸ್ತ್ರಜ್ಞನಾಗಿರಲಿ ಅಥವಾ ಬೇರೆ ಏನೇ ಆಗಿರಲಿ, ಈ ಮೊಂಡ ಪ್ರಯತ್ನಗಳ ಮೂಲಕ ಮತ್ತು ಪದ ಚಮತ್ಕಾರದಿಂದ ಅಂತ ಒಂದು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಯಜ್ಞಗಳನ್ನು ಆಚರಿಸುವ ಐಹಿಕವಾದಿಗಳು, ಪ್ರಯೋಗಶಾಲೆಗಳು ಮತ್ತು ಪ್ರಯೋಗ ಪ್ರಣಾಳಗಳ ಆಚೆ ಏನೂ ತಿಳಿದಿಲ್ಲದ ಜಡ ಐಹಿಕವಾದಿಗಳಿಂದ ಉತ್ತಮ ಪ್ರಗತಿ ಸಾಧಿಸಿದ ಐಹಿಕವಾದಿಗಳು ಅಂತಹ ಯಜ್ಞಗಳನ್ನು ಮಾಡಿ ವೈಶಾನರ ಎಂಬ ಲೋಕವನ್ನು ತಲುಪಬಹುದು. ಅದು ಸೂರ್ಯನಂತೆ ಬೆಂಕಿಯಿಂದ ಕೂಡಿದ ಲೋಕ. ವಿಶ್ವದ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದ ಹಾದಿಯಲ್ಲಿರುವ ವೈಶಾನರ ಲೋಕದಲ್ಲಿ ಅಂತಹ ಪ್ರಗತಿ ಸಾಗಿಸಿದ ಐಹಿಕವಾದಿಯು ದುರ್ಗುಣಗಳು ಮತ್ತು ಅವುಗಳ ಪರಿಣಾಮಗಳ ಎಲ್ಲ ಛಾಯೆಗಳಿಂದ ಮುಕ್ತನಾಗಬಹುದು. ಅಂತಹ ಐಹಿಕವಾದಿಯು ಪರಿಶುದ್ಧನಾದಾಗ ಧ್ರುವ ಲೋಕದ ಕಕ್ಷೆಗೆ ಏರಬಹುದು. ಶಿಶುಮಾರ ಚಕ್ರ ಎಂದು ಕರೆಯಲಾಗುವ ಈ ಕಕ್ಷೆಯಲ್ಲಿ ವಿಶ್ವದೊಳಗೆ ಆದಿತ್ಯ ಲೋಕ ಮತ್ತು ವೈಕುಂಠ ಲೋಕ ಇದೆ.
ಅನೇಕ ಯಜ್ಞಗಳನ್ನು ಮಾಡಿದ, ಕಠಿಣ ತಪಸ್ಸುಗಳನ್ನು ಮಾಡಿದ, ತನ್ನ ಸಂಪತ್ತಿನ ಬಹುತೇಕ ಭಾಗವನ್ನು ದಾನ ಮಾಡಿದ ಪರಿಶುದ್ಧ ಐಹಿಕವಾದಿಯು ಧ್ರುವಲೋಕದಂತಹ ಗೃಹಗಳಿಗೆ ಹೋಗಿ ತಲುಪಬಹುದು. ಅಲ್ಲಿ ಅವನು ಇನ್ನು ಹೆಚ್ಚಿನ ಅರ್ಹತೆಯನ್ನು ಗಳಿಸಿದರೆ ಇನ್ನೂ ಉನ್ನತ ಕಕ್ಷೆಯನ್ನು ಭೇದಿಸಬಹುದು. ವಿಶ್ವದ ನಾಭಿಯನ್ನು ಪ್ರವೇಶಿಸಿ ಮಹರ್ಲೋಕವನ್ನು ತಲುಪಬಹುದು. ಅಲ್ಲಿ ಭೃಗು ಮುನಿಗಳಂತ ಋಷಿಗಳು ವಾಸ ಮಾಡುತ್ತಾರೆ. ವಿಶ್ವದ ಅಂಶಿಕ ಪ್ರಳಯವಾಗುವವರೆಗೂ ವ್ಯಕ್ತಿಯು ಮಹರ್ಲೋಕದಲ್ಲಿ ವಾಸ ಮಾಡಬಹುದು. ಈ ವಿಶ್ವದ ಅತ್ಯಂತ ಕೆಳಭಾಗದಲ್ಲಿರುವ ಅನಂತ ದೇವನು ಪ್ರಾರಂಭಿಸುವ ದಗದಗಿಸುವ ಮಹಾ ಅಗ್ನಿಯಿಂದ ಈ ಪ್ರಳಯವು ಪ್ರಾರಂಭವಾಗುತ್ತದೆ. ಈ ಬೆಂಕಿಯ ತಾಪವು ಮಹರ್ಲೋಕವನ್ನು ತಟ್ಟುತ್ತದೆ. ಆಗ ಮಹರ್ಲೋಕದ ನಿವಾಸಿಗಳು ಬ್ರಹ್ಮಲೋಕಕ್ಕೆ ಪ್ರಯಾಣಿಸುತ್ತಾರೆ. ಅದು ಪರಾರ್ಥ ಕಾಲಕ್ಕೆ 2 ಪಟ್ಟು ದೂರದಲ್ಲಿದೆ. ಬ್ರಹ್ಮಲೋಕದಲ್ಲಿ ಅಸಂಖ್ಯಾತ ವಿಮಾನಗಳಿವೆ. ಅವುಗಳ ನಿಯಂತ್ರಣ ಯಂತ್ರದಿಂದಲ್ಲ, ಮಂತ್ರದಿಂದ. ಬ್ರಹ್ಮಲೋಕದಲ್ಲಿ ಮನಸ್ಸು ಮತ್ತು ಬುದ್ಧಿ ಶಕ್ತಿಗಳು ಅಸ್ತಿತ್ವದಲ್ಲಿರುವುದರಿಂದ ಅಲ್ಲಿನ ನಿವಾಸಿಗಳು ಸುಖ ದುಃಖವನ್ನು ಅನುಭವಿಸುತ್ತಾರೆ. ಆದರೆ ವೃದ್ಧಾಪ್ಯ, ಮೃತ್ಯು, ಭಯ ಅಥವಾ ದುಃಖಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಆದರೆ ಅಗ್ನಿ ಪ್ರಳಯದಲ್ಲಿ ದಹಿಸಿ ಹೋದ ಜೀವಿಗಳ ಸಂಕಷ್ಟವನ್ನು ಅವರು ನೋಡ್ತಾರೆ ಮತ್ತು ಅನುಕಂಪ ವ್ಯಕ್ತಪಡಿಸುತ್ತಾರೆ. ಬ್ರಹ್ಮಲೋಕದ ನಿವಾಸಿಗಳಿಗೆ ಮರಣ ಕಾಲದಲ್ಲಿ ಬದಲಾಯಿಸಬೇಕಾದ ಸ್ಥೂಲ ಐಹಿಕ ಕಾಯಗಳು ಇಲ್ಲ. ಆದರೆ ಅವರು ತಮ್ಮ ಸೂಕ್ಷ್ಮ ದೇಹಗಳನ್ನು ಆಧ್ಯಾತ್ಮಿಕ ದೇಹಗಳಾಗಿ ಪರಿವರ್ತಿಸಿಕೊಂಡು ಪರಬ್ರಹ್ಮವನ್ನು ಪ್ರವೇಶಿಸುತ್ತಾರೆ. ಬ್ರಹ್ಮಲೋಕದ ನಿವಾಸಿಗಳು 3 ವಿಧದ ಬಗೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬಹುದು. ತಮ್ಮ ಪುಣ್ಯ ಕಾರ್ಯದ ಫಲದಿಂದ ಬ್ರಹ್ಮಲೋಕವನ್ನು ತಲುಪುವ ಗುಣವಂತರು ಬ್ರಹ್ಮನ ಪುನರುತ್ಥಾನ ಅನಂತರ ನಾನಾ ಲೋಕಗಳ ಒಡೆಯರಾಗುತ್ತಾರೆ. ಗರ್ಭೋದಕಶಾಹಿ ವಿಷ್ಣುವನ್ನು ಆರಾಧಿಸಿದವರು ಬ್ರಹ್ಮನೊಡನೆ ವಿಮುಕ್ತಿಯನ್ನು ಪಡೆಯುತ್ತಾರೆ. ದೇವೋತ್ತಮ ಪುರುಷನ ಪರಿಶುದ್ಧ ಭಕ್ತರಾದವರು ಒಂದು ನೂಕಿನಲ್ಲಿ ಒಮ್ಮೆ ಹೀಗೆ ನೂಕಿದ್ರೆ ಸಾಕು, ಅವರು ವಿಶ್ವದ ಆವರಣವನ್ನು ದಾಟಿಕೊಂಡು ಪರಬ್ರಹ್ಮವನ್ನು ಪ್ರವೇಶಿಸುತ್ತಾರೆ. ಅಸಂಖ್ಯಾತ ಬ್ರಹ್ಮಾಂಡಗಳು ನೊರೆಯಂತಹ ಗುಂಪನಗಳ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ಆದ್ದರಿಂದ ಅವುಗಳಲ್ಲಿ ಕೆಲವು ಮಾತ್ರ ಕಾರಣ ಸಮುದ್ರದ ನೀರಿನಿಂದ ಆವೃತವಾಗಿರುತ್ತದೆ. ಕಾರಣೋದಕಶಾಹಿ ವಿಷ್ಣುವಿನ ಒಂದು ನೋಟದಿಂದ ಅದು ಅವನ ಒಂದು ಕಟಾಕ್ಷದ ಕಲಕಿದಾಗ ಐಹಿಕ ಪ್ರಕೃತಿಯು ಸಮಸ್ತ ಧಾತುಗಳನ್ನು ಉತ್ಪಾದಿಸುತ್ತದೆ. ಅವುಗಳ ಸಂಖ್ಯೆ 8. ಅವು ಕ್ರಮೇಣ ಸೂಕ್ಷ್ಮದಿಂದ ಸ್ಥೂಲ ರೂಪವನ್ನು ತಾಳುತ್ತದೆ. ಅಹಂಕಾರದ ಒಂದು ಭಾಗ ಆಕಾಶ, ಒಂದು ಭಾಗ ವಾಯು, ಇನ್ನೊಂದು ಭಾಗ ಅಗ್ನಿ, ಅದರ ಒಂದು ಭಾಗ ನೀರು, ಅದರ ಒಂದು ಭಾಗ ಭೂಮಿ. ಹೀಗೆ ವಿಶ್ವವು 4 ಬಿಲಿಯನ್ ಮೈಲ್ನಷ್ಟು ವ್ಯಾಸ ವಿಸ್ತೀರ್ಣಕ್ಕೆ ಹಿಗ್ಗುತ್ತದೆ. ಕಾಲಾನುಕ್ರಮದ ಮುಕ್ತಿಯನ್ನು ಬಯಸುವ ಯೋಗಿಯು 3 ಪ್ರಕೃತಿಯ ಗುಣಗಳ ಸೂಕ್ಷ್ಮ ಆವರಣಕ್ಕೆ ಸೇರಿದಂತೆ ವಿಶ್ವದ ಎಲ್ಲಾ ವಿವಿಧ ಆವರಣಗಳನ್ನು ಭೇದಿಸಿಕೊಂಡು ಹೋಗಬೇಕು. ಇದನ್ನು ಮಾಡುವವನು ಎಂದೆಂದೂ ಈ ಅಹಿತ ಜಗಕ್ಕೆ ಮರಳಬೇಕಾಗಿಲ್ಲ. ಇದು ಸರಿಯಾಗಿ ತಿಳಿದ ಯೋಗಿಗೆ ಸುಲಭ. ಶುಕಮುನಿಗಳ ಪ್ರಕಾರ ಇಹ ಮತ್ತು ಪರವ್ಯೋಮಗಳ ಮೇಲ್ಕಂಡ ವರ್ಣನೆಗಳು ಕಾಲ್ಪನಿಕವೂ ಅಲ್ಲ, ಅಸಾಧ್ಯವೂ ಅಲ್ಲ. ಇದು ಆದರ್ಶವೂ ಅಲ್ಲ. ವಾಸ್ತವ ಸಂಗತಿಗಳನ್ನು ವೇದ ಸ್ತೋತ್ರಗಳಲ್ಲಿ ದಾಖಲಿಸಲಾಗಿದೆ. ಪ್ರಭು ವಾಸುದೇವನನ್ನು ಬ್ರಹ್ಮನು ಸಂತುಷ್ಟಿಗೊಳಿಸಿದಾಗ ವಾಸುದೇವನು ಇದನ್ನು ತಿಳಿಸಿದ. ವೈಕುಂಠ ಮತ್ತು ಪರಮ ದೇವೋತ್ತಮನನ್ನು ಕುರಿತಂತೆ ಖಚಿತವಾದ ಕಲ್ಪನೆ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಸಿದ್ಧಿಯನ್ನು ಸಾಧಿಸಬಲ್ಲ. ವ್ಯಕ್ತಿಯು ಸದಾ ದೇವೋತ್ತಮ ಪರಮ ಪುರುಷನನ್ನು ಕುರಿತು ಚಿಂತಿಸಬೇಕು, ವರ್ಣಿಸಬೇಕು. ಏಕೆಂದರೆ ಇದನ್ನು ಭಗವದ್ಗೀತೆ ಮತ್ತು ಭಾಗವತದ ಪುರಾಣ ಈ 2 ಗ್ರಂಥಗಳಲ್ಲೂ ಪ್ರತಿಪಾದಿಸಲಾಗಿದೆ. ನಮಗೆ ಇದು ಸುಲಭ, ಸಾಧ್ಯ. ಹರೇ ಕೃಷ್ಣ ಮಂತ್ರ ನಿಮಿಷವೂ ಪಠಿಸ್ತಾ ಇರಬೇಕು. ಅದರಿಂದ ಎಲ್ಲವೂ ಸಾಧ್ಯ. ಈ 2 ಗ್ರಂಥಗಳು ವೇದಗಳನ್ನು ಕುರಿತು ಪ್ರಮಾಣಭೂತವಾದ ವ್ಯಾಖ್ಯಾನಗಳು. ಚೈತನ್ಯ ಮಹಾಪ್ರಭುಗಳು ಈ ಯುಗದ ಪತಿತ ಜನರಿಗಾಗಿ ಈ ಎಲ್ಲ ವಿಷಯಗಳನ್ನು ಸುಲಭಗೊಳಿಸಿದ್ದಾರೆ. ಸಾರಿ ಹೇಳ್ತಾರೆ, ಮಂತ್ರ ಹೇಳಿ. ಆದ್ದರಿಂದ ಸಂಬಂಧಪಟ್ಟ ಎಲ್ಲರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲೆಂದು ಶ್ರೀ ಚೈತನ್ಯ ಚರಿತಾಮೃತವನ್ನು ಅವರಿಗೆ ನಿರೂಪಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮುದ್ದೇಶ್. ಹರೇ ಕೃಷ್ಣ. ಎಂಡ್ ಮಾಡಿ. ಹರೇ ಕೃಷ್ಣ. ಎಂಡ್ ಮಾಡಿ. ಪಾಂಚಾಕಲ್ಪತರು ಕೃಪಾ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನನ್ಗೆ ಈ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳ ದಯೆ ಎಲ್ಲರಿಗೂ ಇರಲಿ. ನಮ್ಮೆಲ್ಲರನ್ನು ಈ ಭಕ್ತಿಯಿಂದ ಮೇಲ್ತರಲಿ ಅಂತೆ ನಾವು ಎಲ್ಲರೂ ನನ್ನ ಕ್ಷಮಿಸಿ. ಎಲ್ಲರಿಗೂ ನಮಸ್ಕಾರಗಳು. ಹರಿದಾಸ್ ಠಾಕೂರ್, ಶೀಲ ಪ್ರಭುಪಾದರಿಗೆ ಎಲ್ಲರಿಗೂ ನಮಸ್ಕಾರಗಳು. ಜೈ ಜೈ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು. ಮಾತಾಜಿ ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಮತ್ತೆ ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಪ್ರಣಾಮ ಮಾತಾಜಿ. ಟೈಮ್ ಸಾಕಾಗ್ಲಿಲ್ಲ, ಲಾಸ್ಟ್ಗೆ ಓಡಿದ್ದು. ಹರೇ ಕೃಷ್ಣ ಮಾತಾಜಿ.